कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यादेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। श्रीवास हरे गौर हरे कृष्णा कृष्णा हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಾವು ನಿನ್ನಿನ ಅಧ್ಯಾಯವನ್ನು ಒಂದ್ಸಲ ವೀಕ್ಷಣೆ ಮಾಡಿದರೆ ನಾವು ನಿನ್ನ ಅಧ್ಯಾಯದಲ್ಲಿ ಹೇಗೆ ಭಗವಂತನನು ಅವನು ಅಚಿಂತ್ಯನು, ನಮ್ಮ ಚಿಂತನೆಗೆ ದೂರನಾದವನು, ಅದರಿಂದ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಅಥವಾ ಅಸಾಧ್ಯ ಅನ್ನುವಂಥನ್ನು ಸಹಿತ ಅವನನ್ನು ಪೂರ್ತಿಯಾಗಿ ಅರಿಯುವಂತಹದ್ದು. ಅದರಿಂದ ಭಗವಂತ ಏನು ಹೇಳ್ತಾನೆ, ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು, ಅಂದರೆ ಅರ್ಜುನ ಅವನೇ ಭಗವಂತನೇ ಅಂದರೆ ಎಲ್ಲವೂ ಅನ್ನೋದನ್ನು ಅವನು ಹೇಳ್ತಾನೆ. ಆಮೇಲೆ ಭಗವಂತನ ಹತ್ರ ಅವನು ಕೇಳಿಕೊಳ್ತಾನೆ, ನಿನ್ನ ವಿಸ್ತರಣೆಯ ಬಗ್ಗೆ ನನಗೆ ತಿಳಿಸು ಅಂತ. ಅವನು ಹಾಗೆ ಭಗವಂತ ಎಲ್ಲ ಹೇಳ್ತಾನೆ. ಆಮೇಲೆ ಕೊನೆಯದಾಗಿ ಹೇಳ್ತಾನೆ, ನಾನು ಒಂದೇ ಒಂದು ಅಂದರೆ ಒಂದೇ ಒಂದು ಅವ್ಯಕ್ತ ರೂಪದಲ್ಲಿ ತಾನು ಇಡೀ ವಿಶ್ವವನ್ನು ಹರಡ್ಕೊಂಡಿದ್ದೇನೆ. ಒಂದೇ ಅಂಶದಲ್ಲಿ, ಏಕಾಂಶೇನ, ಆ ಒಂದು ಅಂಶದಲ್ಲಿ ನಾನು ಹರಡ್ಕೊಂಡಿರೋದ್ರಿಂದ ಅದನ್ನ ನಿನಗೆ ಯಾಕೆ ಎಷ್ಟೊಂದು ಸಿರಿ, ಇದೆಲ್ಲ ನನ್ನ ವೈಭವದ ಒಂದು ಕಿಡಿ ಮಾತ್ರ ಅನ್ನೋದನ್ನ ಹೇಳ್ತಾನೆ. ಸೊ ಇವತ್ತು ಅರ್ಜುನ ಕೇಳ್ತಾನೆ, ನಿನಗೆ ಅನಿಸಿದ್ರೆ ನಾನು ನಿನ್ನ ಈ ಒಂದು ಅವ್ಯಕ್ತ ರೂಪವನ್ನ ನೋಡಬಹುದೇ, ನಿನಗೆ ನಾನು ನೋಡಲು ಅರ್ಹ ಅಂತ ಅನಿಸಿದರೆ ನೀನು ನನಗೆ ಆ ರೂಪವನ್ನ ತೋರಿಸ್ತೀಯಾ ಅಂತ ಅವನು ಕೇಳ್ತಾನೆ. ಅದಕ್ಕೆ ಭಗವಂತ ಅವನಿಗೆ ದಿವ್ಯ ಚಕ್ಷುವನ್ನ ಪಾಲಿಸಿ ಆ ರೂಪವನ್ನ ತೋರಿಸ್ತಾನೆ. ಅರ್ಜುನ ಅದನ್ನು ನೋಡಿ ಭಯಗೊಳ್ತಾನೆ, ಮತ್ತೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಭಗವಂತ ಏನ್ ಮಾಡ್ತಾನೆ, ಕೊನೆಯದಾಗಿ ಮತ್ತೆ ವಾಪಸ್ ನಿನ್ನ ಮೂಲ ರೂಪಕ್ಕೆ ಬಾಯಿಗ, ಸಾಕು, ನನಗೆ ಭಯ ಆಗ್ತಾ ಇದೆ, ಎಲ್ಲಾ ದೇವತೆಗಳು 3 ಲೋಕಗಳು ಇದರಿಂದ ಭಯಗೊಂಡಿವೆ ಅಂತ ಅವನು ಹೇಳ್ತಾನೆ. ಮತ್ತೆ ಆಮೇಲೆ ಅವನಿಗೆ ಕೇಳ್ಕೊಳ್ತಾನೆ, ನಾನು ನಿನ್ನ ಚತುರ್ಭುಜ ನಾರಾಯಣನ ರೂಪವನ್ನ ನೋಡಬಹುದೇ ಅಂತ. ಅದಕ್ಕೆ ಅವನು ನಾರಾಯಣನ ರೂಪವನ್ನು ತೋರಿಸಿ ತನ್ನ ಮೂಲ ರೂಪಕ್ಕೆ ಬರ್ತಾನೆ. ಸೊ ಇವತ್ತಿನ ಈ ಅಧ್ಯಾಯವನ್ನು ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ರಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ, ಮತ್ತೊಮ್ಮೆ ಸ್ವಾಗತ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮಿಥುನ್ ಅಭಿನವ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ. ಹರೇ ಕೃಷ್ಣ. ಅರ್ಜುನನಿಗೆ ಈಗ ಭಗವಂತ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾನೆ. ಇದರಿಂದ ಅವನು ಹೇಳ್ತಾನೆ, ನನ್ನ ಮೋಹ ನಾಶವಾಗಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಚೇತಾ ಮಾತಾಜಿ, ನೆಕ್ಸ್ಟ್ ಓದಿ. 11.2 ಅರ್ಥ ಮಾತ್ರ ಇದೆ, ಓದಿ. ವೇಣುಗೋಪಾಲ್ ಪ್ರಭುಜಿ ಓದಿ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದ್ದೇನು. ಇಂದು ಕೊನೆಯಾದಾಗ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾ, ಈಗ ಅವನು ಹೇಳ್ತಾ ಇದ್ದಾನೆ, ಕಮಲ ನೇತ್ರನೇ, ಕಮಲದ ಕಣ್ಣುಳ್ಳವನೇ ಅಂತ ಭಗವಂತನನ್ನ ಕರೀತಾ ಇದ್ದಾನೆ. ಹೀಗೆ ಎಲ್ಲಾ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದ್ದೇನೆ. ಪ್ರತಿಯೊಂದು ಜೀವಿಯ ಹುಟ್ಟು ಸಾವು ಹೇಗಾಗತ್ತೆ ಅನ್ನೋದನ್ನು ಅವನ್ನೆಲ್ಲವನ್ನ ನಾನು ತಿಳ್ಕೊಂಡಿದ್ದೇನೆ. ನಿನ್ನ ಕೊನೆಯಾಗದ ನಿನ್ನ ವೈಭವಗಳನ್ನ, ಅಂದ್ರೆ ಕೊನೆಯೇ ಆಗದ್ದು, ಅದು ಎಂಡ್ ಇಲ್ಲ ಅವನ ವೈಭವಕ್ಕೆ, ಅವನ ವಿಸ್ತರಣೆಗೆ,
ಅದನ್ನ ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ ಅನ್ನುವ ಮಾತನ್ನ ಹೇಳ್ತಾನೆ. ಹರೇ ಕೃಷ್ಣ. ಚೇತಾ ಮಾತಾಜಿ 11.3 ಓದಿ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣಿಸುತ್ತಿದ್ದೇನೆ. ಆದರೂ ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೀಗೆ ಪ್ರವೇಶಿಸುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಧನ್ಯವಾದ ಪ್ರಭುಜಿ. ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ, ಈಗ ಅವನು ಕಣ್ಣೆದುರಿಗಿರುವಂತಹ ಭಗವಂತ 2 ಕೈಗಳ ಶ್ರೀಕೃಷ್ಣ, ಅವನನ್ನ ಅವನು ನೋಡ್ತಾ ಇದ್ದಾನೆ. ಪುರುಷೋತ್ತಮನೇ ಅಂತ ಅವನನ್ನ ಕರಿತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಅರ್ಥ ಆಗಿದೆ, ಅವನು ನನ್ನ ಬರೀ ಗೆಳೆಯ ಅಷ್ಟೇ ಅಲ್ಲ. ಇಷ್ಟು ದಿವಸ ಅವನನ್ನ ನೋಡಿರೋ ರೀತಿ ಅವನು ಬೇರೆ ಆಗಿತ್ತು. ಆದ್ರೆ ಈಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡ ಮೇಲೆ, ಅವನು ಹೇಳ್ತಾ ಇರುವಂತದನ್ನೆಲ್ಲ ಕೇಳಿದ ಮೇಲೆ ಅವನಿಗೆ ಅವನ ಮೇಲೆ, ಭಗವಂತನ ಮೇಲೆ ಅವನು ಶರಣಾಗತರಾಗ್ತಾನೆ ಪೂರ್ತಿಯಾಗಿ. ನಾನು ಶರಣಾಗತನಾದ ಆತ್ಮ ಅಂತಾನೆ ಹೇಳ್ತಾನೆ. ಸೊ ಆ ರೀತಿಯಾಗಿ ಅವನು ಶರಣಾಗತನಾಗಿ ನಾನು ಹೇಳ್ತಾ ಇದ್ದಾನೆ, ನೀನು ವರ್ಣಿಸಿಕೊಂಡಂತೆ ಈಗ ಭಗವಂತ ತನ್ನ ಬಗ್ಗೆ ಏನು ಹೇಳಿದಾನೋ ಅದೇ ರೀತಿಯಾಗಿ ವಾಸ್ತವ ಸ್ಥಿತಿಯಲ್ಲಿ, ಅಂದ್ರೆ ಅವನು ಹೇಗಿದ್ದಾನೋ ಹಾಗೆ ಆ ಕೃಷ್ಣನನ್ನ, ಅಂದ್ರೆ ಈ ಕೃಷ್ಣ ಅವತಾರಿ ಬಂದಿರುವವನು ಅವನ ಮೂಲ ರೂಪದಲ್ಲಿ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ದ್ವಾಪರಾಯುಗದಲ್ಲಿ ಅವನು ಬಂದಿರುವಂತಹದ್ದು ತನ್ನ ಮೂಲ ರೂಪದಲ್ಲಿ. ಅವನು ಹೇಗಿದ್ದಾನೋ ಹಾಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಅವನ ಶರೀರ ಸಹಿತ ಹೇಗೆ ಮೇಘವರ್ಣವನ್ನ ಹೊಂದಿತ್ತು, ಆತರ ಅವನು ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನಾನು ಇದನ್ನು, ಆದರೆ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ. ಈಗ ಅವನು ಕೇಳ್ತಾ ಇದ್ದಾನೆ, ನೀನು ಹೇಳ್ತಾ ಇದ್ದೀಯಾ ನೀನು ಎಲ್ಲಾ ಬ್ರಹ್ಮಾಂಡವನ್ನ, ವಿಶ್ವವನ್ನ ಆವರಿಸಿಕೊಂಡಿದೀಯ ಅಂತ ಹೇಳ್ತೀಯ ಒಂದೇ ಅಂಶದಲ್ಲಿ. ಅದನ್ನ ನಾನು ಈಗ ನೋಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೀನ್ ನನಗೆ ಆ ರೂಪವನ್ನ ತೋರಿಸ್ತೀಯಾ ಅಂತ ಅವನು ಕೇಳ್ತಾನೆ. ಹರೇ ಕೃಷ್ಣ. ಸ್ವಾತಿ ಮಾತಾಜಿ. ಓ ಪ್ರಭುವೆ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಹರೇ ಕೃಷ್ಣ. ಈಗ ಅವನು ಕೇಳ್ತಾ ಇದ್ದ, ನೀನು ಇದನ್ನ ನೋಡ್ಲಿಕ್ಕೆ ನಾನು ಅರ್ಹ ಅಂತ ಆದರೆ, ಅಂದ್ರೆ ನಿನಗನ್ಸತ್ತೆ ನಾನು ಅದನ್ನ ನೋಡಬಹುದು ಅಂತ ಅನ್ಸಿದ್ರೆ, ನೀನು ನನಗೆ ಅಪರಿಮಿತ, ಮಿತವಾದದ್ದಲ್ಲ. ಅಪರಿಮಿತ ಅಂದ್ರೆ ಏನು? ಲಿಮಿಟೆಡ್. ಅಪರಿಮಿತ ಅಂದ್ರೆ ಅನ್ಲಿಮಿಟೆಡ್ ಇದು. ಅದರಿಂದ ನಿನ್ನ ಅಪರಿಮಿತವಾದಂತಹ ಆ ವಿಶ್ವರೂಪವನ್ನ ನೀನು ನನಗೆ ತೋರಿಸ್ತೀಯಾ ಅಂತ ಕೇಳ್ತಾನೆ. ಹರೇ ಕೃಷ್ಣ. ಐಶ್ವರ್ಯ ಗೋಪಿ ದೇವಿದಾಸಿ 11.5. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥೆಯ ಮಗನಾದ ನನ್ನ ಪ್ರೀತಿಯ ತುಂಬಾ ಎಕೋ ಆಗ್ತಾ ಇದೆ. 2 ಡಿವೈಸ್ ಅಲ್ಲಿ ಆನ್ ಇದ್ರೆ ಒಂದರಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ದಾಮೋದರ ದಾಸ್ ಪ್ರಭುಜಿ. ದಾಮೋದರ್ ಹರಿದಾಸ್ ಓದ್ತೀರಾ? ಓದ್ತಿದ್ದೀರಾ ಮಾತಾಜಿ? ಯಾರು ಓದ್ತಾ ಇಲ್ವಲ್ಲ. ಓಕೆ. ರಂಜನಿ ಓದ್ತೀರಾ ಮಾತಾಜಿ? ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥ್ವಿಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಓಕೆ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಪೃಥೆಯ ಮಗನಾದ, ಅಂದ್ರೆ ಪೃಥೆ ಅಂದ್ರೆ ಯಾರು? ಅರ್ಜುನ, ಪಾರ್ಥ. ಪೃಥೆ ಅಂದ್ರೆ ಯಾರು? ಪೃಥೆ ಅಂದ್ರೆ ಕುಂತಿ. ಅವನನ್ನ ಪೃಥೆಯ ಮಗ ಅಂತ ಕರಿತಾ ಇದ್ದಾನೆ. ಪೃಥೆಯ ಮಗನಾದ ಅರ್ಜುನನೇ ಅಂದ್ರೆ ಪಾರ್ಥ. ಕುಂತಿಯ ಮಗ ಪಾರ್ಥ. ಹೌದಾದ್ರೆ ಪೃಥೆ ಅಂತ ಇಲ್ಲಿ ಕುಂತಿಗೆ ಹೇಳ್ತಾ ಇದ್ದಾನೆ ಅವನು. ನನ್ನ ಪ್ರೀತಿ ಅರ್ಜುನ, ನನ್ನ ಸಿರಿಗಳನ್ನ, ನಾನಾ ವಿಧವಾದ ದಿವ್ಯ ವರ್ಣಗಳನ್ನ, ನನ್ನ ಕೋಟ್ಯಾಂತರ ರೂಪಗಳನ್ನ ನೀನು ಇಲ್ಲಿ ನೋಡು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮುಂದೆ ಹೇಳ್ತಾನೆ, ಹರೇ ಕೃಷ್ಣ. ಯಾರು ಓದ್ತೀರಾ ನೆಕ್ಸ್ಟ್? ಹರೇ ಕೃಷ್ಣ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಹರೇ ಕೃಷ್ಣ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಏನು? ಚರ ಅಚರವಾದದ್ದು ಎಲ್ಲವೂ ಒಂದೇ ಸ್ಥಳದಲ್ಲಿ ಇಲ್ಲಿದೆ. ನಿನ್ಗೆ ಏನ್ ನೋಡ್ಬೇಕು ಅನ್ಸತ್ತೋ ಅದನ್ನೆಲ್ಲ ನೋಡು ನೀನು ಇಲ್ಲಿ. ಅಂದ್ರೆ ಏನಂದ್ರೆ ಇದು ಅಷ್ಟು ಎಲ್ಲವನ್ನ ಅವನು ನೋಡ್ತಾನೆ ಅಲ್ಲಿ. ಅವನಿಗೆ ಏನ್ ಬೇಕೋ ಅದು, ಏನ್ ನೋಡ್ಬೇಕು ಅನ್ಸತ್ತೋ, ಈ ಐಹಿಕ ಪ್ರಪಂಚದ್ದು ಅಥವಾ
ಇದು ಅದನ್ನ ಎಲ್ಲವನ್ನ ಅವನಿಗೆ ಏನ್ ನೋಡ್ಬೇಕನ್ಸೋದು ಅದೆಲ್ಲ ಇಲ್ಲಿ ನಿನ್ ಕಾಣತ್ತೆ. ಎಲ್ಲವೂ ಒಂದೇ ಸ್ಥಳದಲ್ಲಿ. ಹೇಗೆ ನಾವು ಎಲ್ಲೋ ಆಗ್ತಾ ಇರುವಂತ ಲೈವ್ ಟೆಲಿಕಾಸ್ಟ್ ಅನ್ನ ಒಂದು ಟಿವಿಯ ಚಿಕ್ಕ ಬಾಕ್ಸ್ ಅಲ್ಲಿ ನೋಡ್ತೀವೋ ಅದೇ ತರ ಭಗವಂತನ ಶರೀರದಲ್ಲಿ ಅವನು ಎಲ್ಲವನ್ನ ನೋಡ್ತಾನು ಎದುರುಗಡೆ. ಯಾಕೆಂದ್ರೆ ಅವನಿಗೆ ಅದನ್ನ ನೋಡ್ಲಿಕ್ಕೆ ಭಗವಂತ ದಿವ್ಯ ದೃಷ್ಟಿಯನ್ನ ಕೊಡ್ತಾನೆ. ಅದು ಹೇಗೆ ಅಂತ ಈಗ ಮುಂದೆ ಹೇಳ್ತಾನೆ. ಅದ ನೆಕ್ಸ್ಟ್ ಹರೇ ಕೃಷ್ಣ ಓದಿ ಪ್ರಭುಜಿ, ವೇಣುಗೋಪಾಲ್ ಪ್ರಭುಜಿ. ಆದರೆ ನೀನು ನನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಹೇಗೆ ನಮಗೆ 3D ಮೂವಿನ ನೋಡ್ಲಿಕ್ಕೆ ಈ ತರ ಚಸ್ಮಾ ಬೇಕಂದ್ರೆ ಇಲ್ಲ 3D ಎಫೆಕ್ಟ್ ಗೊತ್ತಾಗೋದಿಲ್ಲ, ಹಾಗೆ ಇಲ್ಲಿ ಅವನಿಗೆ ಭಗವಂತನ ಐಶ್ವರ್ಯವನ್ನ ಈಗ ಈ ವಿಶ್ವರೂಪ ದರ್ಶನವನ್ನ ನೋಡ್ಲಿಕ್ಕೆ ಅವನ ಈ ನಾರ್ಮಲ್ ಕಣ್ಣುಗಳಿಂದ ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ನಿಮ್ಗೆ ಗೊತ್ತಾಗತ್ತೆ ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವನ ರೂಪ ಹೇಗಿತ್ತು ಅನ್ನುವಂಥದ್ದು. ಆದ್ರಿಂದ ಆ ರೂಪವನ್ನ ನೋಡ್ಲಿಕ್ಕೆ ಅವನಿಗೆ ದಿವ್ಯ ಚಕ್ಷುವನ್ನ ಕೊಡ್ತಾನೆ. ಇದೇ ರೀತಿಯಾದಂತಹ ದಿವ್ಯ ಚಕ್ಷು ಸಂಜಯನಿಗೆ ಇದೆ. ಸಂಜಯ ಅಲ್ಲೇ ಕುಳಿತುಕೊಂಡು, ಎಲ್ಲಿ ಅರಮನೆಯಲ್ಲಿ ಕುಳಿತುಕೊಂಡು ಧೃತರಾಷ್ಟ್ರನಿಗೆ ಎಲ್ಲಾ ವೃತ್ತಾಂತವನ್ನ ಹೇಳ್ತಾ ಇರ್ತಾನೆ. ಸೊ ಸಂಜಯ ಈ ವಿಶ್ವರೂಪವನ್ನ ನೋಡ್ತಾನೆ ಅವನ ದಿವ್ಯ ದೃಷ್ಟಿಯಿಂದ ಅಲ್ಲಿ. ಆದರೆ ಇಲ್ಲಿ ಅರ್ಜುನನಿಗೆ ನೋಡ್ಲಿಕ್ಕೆ ಅವನು ದಿವ್ಯ ದೃಷ್ಟಿಯನ್ನ ಕೊಡ್ತಾನೆ. ಹರೇ ಕೃಷ್ಣ. ಪ್ರಭುಜಿ ವಾಯ್ಸ್ ಕೇಳ್ತಾ ಇಲ್ಲ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಇಲ್ವಾ? ಕೇಳಿಸ್ತಿದೆ ಪ್ರಭುಜಿ. ಪ್ರಭುಜಿ. ಹಾ, ಮತ್ತೆ ನಿಮ್ದು ವಾಯ್ಸ್ ನೋಡ್ಕೊಳ್ಳಿ ಮಾತಾಜಿ, ಏನೋ ಪ್ರಾಬ್ಲಮ್ ಇರ್ಬೋದು. ಹರೇ ಕೃಷ್ಣ. ಓಕೆ, ಸೊ ಈಗ ವಿಶ್ವರೂಪ ದರ್ಶನಕ್ಕೆ ಜೈ, ವಿಶ್ವರೂಪ ದರ್ಶನಕ್ಕೆ ಜೈವಾಗಲಿ. ಮತ್ತೊಮ್ಮೆ ನಾವು ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀರಾಮ ನಾಮನಿಷ್ಠಾದ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಈಗ ಈ ವಿಶ್ವರೂಪ ದರ್ಶನವನ್ನ ನೋಡೋಣ. ಸಂಜಯ ಉವಾಚ ಏವಂ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ರಾಮು ಪತ್ಕುರೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು, ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಹೀಗೆ ಸಂಜಯ್ ಯಾರಿಗೆ ಹೇಳ್ತಾ ಇದ್ದಾನೆ? ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ನೋಡು, ಈ ರೀತಿಯಾಗಿ ಅವನು ಏನೇನು ಹೇಳಿದಾನು ಕೃಷ್ಣ, ಅರ್ಜುನರ ನಡುವೆ ಏನು ಸಂವಾದ ಆಗಿದೆ ಅದೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಅವನು. ಆಗ ಅವನು ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ಹೇಳಿ ಭಗವಂತ ತನ್ನ ವಿಶ್ವರೂಪವನ್ನ ಅವನಿಗೆ ತೋರಿಸ್ತಾನೆ. ಆ ವಿಶ್ವರೂಪ ಹೇಗಿದೆ ಹಾಗಿದ್ರೆ? ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿಭಿ ಸಾದೃಶಿ ಸಾ ಸ್ಯಾದ್ ಭಾವಸ್ತಸ್ಯ ಮಹಾತ್ಮನಃ. ಹೇಗಿತ್ತು ಅವನ ವಿಶ್ವರೂಪ ದರ್ಶನ? ಮಿಥುನ್ ಪ್ರಭುಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದಿ. ಹರೇ ಕೃಷ್ಣ. ಅರ್ಜುನನು ಆ ವಿಶ್ವರೂಪದಲ್ಲಿ ಓದಿ ಮಿಥುನ್ ಪ್ರಭುಜಿ ಓದಿ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತ್ತು, ಉಜ್ವಲವಾಗಿದ್ದಿತ್ತು, ಆನಂದವಾಗಿತ್ತು, ವಿಶ್ವತೋಮುಖವಾಗಿತ್ತು. ಲಕ್ಷಾಂತರ ಸೂರ್ಯರು ಇಲ್ಲ 1 ಸೆಕೆಂಡ್. ಹಾ, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು ಅಂತ ಹೇಳ್ತಾನೆ. ಅನಂತ ಅಂದ್ರೆ ಏನು? ಎಂಡ್ಲೆಸ್, ಲಿಮಿಟ್ಲೆಸ್. ಒಂದು ಅದಕ್ಕೆ ಎಲ್ಲಿ ಕೊನೆ ಇದೆ, ಎಲ್ಲಿ ಅಂತ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಅಂತಹ ವಿಶ್ವರೂಪದಲ್ಲಿ ಆ ಭಗವಂತನ ಏಕಾಂಶ, ಒಂದೇ ಅಂಶದಲ್ಲಿ ಇಡೀ ಬ್ರಹ್ಮಾಂಡವನ್ನ, ವಿಶ್ವವನ್ನ ಅವನು ವ್ಯಾಪಿಸಿಕೊಂಡಿರುವುದು ಹೇಗೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದಾನೆ. ಅಂತಹ ಒಂದು ರೂಪವನ್ನ ನೋಡ್ತಾ ಇದ್ದಾಗ ಅಲ್ಲಿ ಏನ್ ನೋಡ್ತಾನೆ ಅವನು? ಅಸಂಖ್ಯಾತವಾದಂತಹ ಬಾಯಿಗಳಿಗೆ ಲೆಕ್ಕ ಇಲ್ಲ, ಕೌಂಟ್ಲೆಸ್ ಬಾಯಿ. ಅವನ ಕಣ್ಣುಗಳು ಅಸಂಖ್ಯಾತವಾದಂತಹದ್ದು, ಅದನ್ನು ಸಹಿತ ಅವನಿಗೆ ನೋಡ್ತಾನೆ ಇರ್ತಾನೆ. ಹಲವಾರು ಮುಖಗಳನ್ನ ನೋಡ್ತಾನೆ ಅಲ್ಲಿ. ಅದ್ಭುತ ದರ್ಶನ. ಇದು ಅವನಿಗೆ ಕೊನೆಯ ಅನ್ನುವಂಥದ್ದೇ ಇಲ್ಲ ಎಲ್ಲೂನು. ಅವನು
ಆ ಭಗವಂತನನ್ನ ಯಾವ ರೀತಿಯಾಗಿ ನೋಡ್ತಾನೆ, ಅವನು ಒಂದು ದಿವ್ಯವಾದ ಮಾಲೆಯನ್ನ ಧರಿಸಿಕೊಂಡಿರ್ತಾನೆ, ಹಲವು ದಿವ್ಯ ಗಂಧಗಳನ್ನ ಲೇಪಿಸಿಕೊಂಡಿರ್ತಾನೆ, ಅವನು ದಿವ್ಯ ವಸ್ತ್ರಗಳನ್ನ ಸಹಿತ ಅವನು ಧರಿಸಿದ್ದಾನೆ. ಇದು ಒಂಥರ ಆಶ್ಚರ್ಯವಾಗಿ ಕಾಣ್ತಾ ಇದೆ ಅವನಿಗೆ. ಇದನ್ನ ನೋಡ್ಲಿಕ್ಕೆ ಊಹಿಸ್ಕೊಳ್ಲಿಕ್ಕೂ ಸಾಧ್ಯವಿಲ್ಲ ನಾವು ಇಂತಹ ರೂಪವನ್ನ. ಅಂತಹ ಒಂದು ಅದ್ಭುತವಾದಂತಹ ರೂಪವನ್ನ, ಉಜ್ವಲವಾದಂತಹ ರೂಪವನ್ನ, ಮತ್ತೆ ವಿಶ್ವತೋಮುಖವಾಗಿತ್ತು ಅಂದ್ರೆ ಅದು ಇಡೀ ಪ್ರಪಂಚವನ್ನ ಹರಡಿಕೊಂಡಿರುವಂತಹದ್ದು, ಅದನ್ನ ಅವನು ಅಲ್ಲಿ ನೋಡ್ತಾ ಇದ್ದಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಾದ್ರೂ ಓದಿ 11.12. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಯಿಸಿದ್ದರೆ ಅದರ ಪ್ರಭೆಯು ಈ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಸೊ ನೋಡಿ, ಅವನಿಗೆ ಅರ್ಜುನನಿಗೆ ದಿವ್ಯ ಚಕ್ಷುವನ್ನ ಯಾಕೆ ಕೊಟ್ಟ ಅವನು ಅಂದ್ರೆ, ಇದನ್ನೆಲ್ಲ ನಾವು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಹುಟ್ಟಿದರೆ ಎಷ್ಟು ಪ್ರಖರವಾಗಿರುತ್ತೆ ಬೆಳಕು, ಅಂತಹ ಒಂದು ಪ್ರಕಾಶವನ್ನ ಅಲ್ಲಿ ಅವನು ಕಾಣ್ತಾ ಇದ್ದಾನೆ. ಇದು ಬರಿಗಣ್ಣಿಂದ ಎಲ್ಲಿ ನೋಡ್ಲಿಕ್ಕೆ ಆಗುತ್ತೆ ನಮ್ಗೆ? ಆ ಬರೀ ಒಂದು ಸೂರ್ಯನನ್ನ ಬರಿಗಣ್ಣಿಂದ ನಾವು ನೋಡ್ತೇವಾ? ಆ ರೀತಿಯಾಗಿ ಲಕ್ಷಾಂತರ ಸೂರ್ಯರು, ಅಷ್ಟು ಪ್ರಖರವಾದಂತಹ ಒಂದು ಇದನ್ನ ಬೆಳಕಿದೆ ಅಲ್ಲಿ, ಅದನ್ನ ಅವನು ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಪರಮಪುರುಷನ ತೇಜಸ್ಸು ಆ ರೀತಿಯಾಗಿ ಅದು ಹೋಲ್ಕೊಂಡಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಧನ್ಯವಾದ ಪ್ರಭುಜಿ. ವಿಶ್ವರೂಪದಲ್ಲಿ ಸಹಸ್ರ ಅಂದ್ರೆ ಸಾವಿರಾರು ಭಾಗಗಳು, ಅಂದ್ರೆ ಲೆಕ್ಕ ಇಲ್ಲ. ಸಹಸ್ರ ಅಂದ್ರೆ ಏನಿಲ್ಲ, ಸುಮ್ಮನೆ ಹೇಳ್ತಾ ಇರುವಂತದ್ದು, ಅಂದ್ರೆ ಅವನದು ಲೆಕ್ಕ ಇಲ್ಲ. ಅದು ಅಷ್ಟು ಭಾಗಗಳಿದ್ರು ಸಹಿತ ಎಲ್ಲವನ್ನ ಆ ಒಂದೇ ಕಡೆ ಅವನು ನೋಡ್ತಾ ಇದ್ದಾನೆ. ಅವನು ನೋಡ್ತಾ ಇದ್ದಂಗೆ ಅದು ಚೇಂಜ್ ಆಗ್ತಾ ಇದ್ದಂಗೆ ಅವನು ನೋಡ್ತಾ ಇದ್ದಾನೆ, ಅದು ಬೇರೆ ಬೇರೆ ಏನೋ ಕಾಣಿಸ್ತಾ ಇದೆ ಅವನಿಗೆ. ಆದ್ರಿಂದ ಅವನು ಹೇಳ್ತಾನೆ, ಎಲ್ಲವನ್ನು ಒಂದೇ ಸ್ಥಳದಲ್ಲಿ ಅರ್ಜುನ ಅದನ್ನ ನೋಡ್ತಾ ಇದ್ದಾನೆ. ತತಃ ವಿಸ್ಮಯಾವಿಷ್ಟೋ ದೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ ಪ್ರಭುಜಿ. ನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಹರೇ ಕೃಷ್ಣ. ದಿಗ್ಭ್ರಮೆ, ಸಾರಿ ಇಲ್ಲಿ ಸ್ವಲ್ಪ ಇದಾಗಿದೆ, ಅಂದ್ರೆ ಆ ರೀತಿಯಾದಂತಹ ಭ್ರಮೆಗೆ ಒಳಗಾದಂತ ಅವನ ಕಥೆ ಆಗಿದೆ. ಯಾಕೆಂದ್ರೆ ಏನ್ ಮಾಡ್ಬೇಕನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಇಂತಹ ಒಂದು ಅದ್ಭುತವಾದಂತಹ ರೂಪವನ್ನು ನೋಡ್ತಾನೆ. ಅದು ಈಗ ನಮ್ಗೆ ಏನೋ ಒಂದು ದೊಡ್ಡ ಚಿಂಪಾಂಜಿ ತರದ್ದು ಯಾವ್ದಾದ್ರು ಒಂದು ಅನಿಮಲ್ ನಮ್ಗೆ ಎದುರುಗಡೆ ಬಂದ್ಬಿಟ್ರೆ ನಾವು ಎಷ್ಟು ಗಾಬರಿಗೊಳ್ತೇವೆ. ಆದ್ರೆ ಇಲ್ಲಿ ಅವನು ಇಂತಹ ತೇಜಸ್ಸನ್ನ ಹೊಂದಿರುವಂತಹ ಆ ಭಗವಂತನ ಈ ರೀತಿಯಾದ ರೂಪವನ್ನ ನೋಡಿದರೆ ಹೇಗೆ ಆಗ್ಬೇಡ ಅವನಿಗೆ. ಅದರಿಂದ ಅವನಿಗೆ ಏನ್ ಮಾಡ್ತಾ ಇದ್ದಾನೆ, ರೋಮಾಂಚನಗೊಳ್ತಾನೆ. ಭಗವಂತನಿಗೆ ತಲೆಬಾಗಿ ಪ್ರಣಾಮ ಮಾಡಿ ನಮಸ್ಕಾರ ಮಾಡಿ ಕೈಗಳನ್ನ ಮುಗಿದುಕೊಂಡು ಪರಮಪ್ರಭುವಿಗೆ, ಅದಕ್ಕೂ ಸಹಿತ ಬುದ್ಧಿ ಭಗವಂತನೇ ಕೊಡಬೇಕು. ಅಂತಹ ಸಮಯದಲ್ಲಿ ಆ ರೀತಿಯಾಗಿ ಪ್ರತಿಕ್ರಿಯಿಸಲಿಕ್ಕೆ ಬುದ್ಧಿ ಯಾರು ಕೊಡ್ತಾರೆ? ಅವನೇ ಕೊಡಬೇಕು, ಭಗವಂತನೇ ಕೊಡಬೇಕು. ಆದ್ರಿಂದ ಅಂತಹ ಒಂದು ತೇಜಸ್ಸಿಗೆ, ಅಂತಹ ಒಂದು ಉಜ್ವಲ ರೂಪಕ್ಕೆ ಅವನಿಲ್ಲಿ ಕೈ ಮುಗಿದು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಏನ್ ಪ್ರಾರ್ಥನೆಯನ್ನ ಮಾಡ್ತಾನೆ? ಅರ್ಜುನ ವಾಚ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತತಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ ಸರ್ವಾನುರಾಗಾಂಶ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಗಳು ನಿನ್ನ ದೇಹದಲ್ಲಿ ಸೇರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ ಪ್ರಭು. ಅಲ್ಲಿ ಏನ್ ನೋಡ್ತಾ ಇದ್ದಾನೆ ಅವನು? ಈಗ ಹೇಳ್ತಾ ಇದ್ದಾನೆ ತನಗೇನ್ ಕಾಣಿಸ್ತಾ ಇದೆ ಅಲ್ಲಿ ಅನ್ನೋದನ್ನ ಅರ್ಜುನ ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ಕೊಳ್ತಾ. ಹೇ ಭಗವಂತ ಕೃಷ್ಣನೇ, ಎಲ್ಲಾ ದೇವತೆಗಳನ್ನ ನೋಡ್ತಾ ಇದ್ದಾನೆ. ಅಲ್ಲಿ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನ ನಾನು ನೋಡ್ತಾ ಇದ್ದೇನೆ. ಆ ರೀತಿಯಾಗಿ ಅವನು ನೋಡ್ತಾ ಇದ್ದಾನೆ. ಬ್ರಹ್ಮನನ್ನ ನೋಡ್ತಾ ಇದ್ದಾನೆ, ಬ್ರಹ್ಮ ಹೇಗೆ ಅವನ ಕಮಲದ ಮೇಲೆ ಕುಳಿತಿರ್ತಾನೆ ಅನ್ನೋದನ್ನ. ಶಿವನನ್ನ ನೋಡ್ತಾ ಇದ್ದಾನೆ, ಎಲ್ಲಾ ಋಷಿಗಳನ್ನ ನೋಡ್ತಾ ಇದ್ದಾನೆ, ಸಪ್ತ ಋಷಿಗಳು ಎಲ್ಲವನ್ನು, ದಿವ್ಯ ಸರ್ಪಗಳನ್ನು ಸಹಿತ ಅಲ್ಲಿ ಅವನು ನೋಡ್ತಾ ಇದ್ದಾನೆ. ಅನೇಕ ಬಾಹೂಧರ ವಕ್ತ್ರ ನೇತ್ರಂ ಪಶ್ಯಾಮಿಂ ತ್ವಾಂ ಸರ್ವತೋ ಅನಂತ ರೂಪಂ
ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ. ಹರೇ ಕೃಷ್ಣ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಅವನು ಹೇಳ್ತಾ ಇದ್ದಾನೆ, ಏನ್ ನೋಡ್ತಾ ಇದ್ದಾನೆ ಅಲ್ಲಿ? ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೋ ಅಮಿತವಾಗಿ ವಿಸ್ತಾರಗೊಂಡಿರುವಂತ ಅನೇಕ ತೋಳು, ಉದರ, ಬಾಯಿ, ಉದರ ಅಂದ್ರೆ ಹೊಟ್ಟೆ, ಅನೇಕ ತೋಳು, ಬಾಯಿ, ಹೊಟ್ಟೆ, ಕಣ್ಣು, ಇವೆಲ್ಲವನ್ನ ನೋಡ್ತಾ ಇದ್ದಾನೆ. ಆದ್ರೆ ಇದು ಎಲ್ಲಿಂದ ಶುರುವಾಗಿದೆ, ಎಲ್ಲಿ ಇದರ ಮಧ್ಯ ಇದೆ, ಅಥವಾ ಎಲ್ಲಿ ಇದು ಕೊನೆಗೊಳ್ಳುತ್ತೆ ಅನ್ನೋದು ಮಾತ್ರ ಅವನಿಗೆ ಗೊತ್ತಾಗ್ತಾ ಇಲ್ಲ. ನೋಡ್ತಾನೆ ಇದ್ದಾನೆ, ಹೋಗ್ತಾನೆ ಇದೆ, ನೋಡ್ತಾನೆ ಇದ್ದಾನೆ, ಹೋಗ್ತಾನೆ ಇದೆ. ಅಷ್ಟು ವಿಸ್ತಾರಗೊಂಡಿರುವಂತಹ ಭಗವಂತನ ಆ ದಿವ್ಯ ರೂಪವನ್ನು ಅವನು ನೋಡಿ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾದ್ ದೀಪ್ತಾನುಲಾರ್ಕದ್ಯುತಿಮ ಪ್ರಮೇಯಂ. ಹರೇ ಕೃಷ್ಣ. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ನೀವೇ ಓದಿ. ರೂಪವನ್ನು ರೂಪ ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾದದ್ದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಏಕೆಂದ್ರೆ ಇದು ನೋಡುವುದು ಬಹಳ ಕಷ್ಟ ಅಲ್ವಾ? ಖಂಡಿತವಾಗಿಯೂ ಕಷ್ಟನೇ. ನಮ್ಮಂಥವ್ರು ಬಿಡಿ, ಅರ್ಜುನನೇ ಹೀಗೆ ಹೇಳ್ತಾ ಇರುವಾಗ ಇಂತಹ ಒಂದು ಯೋಗ, ಐಶ್ವರ್ಯವನ್ನ ನೋಡುವಂತಹ ಯೋಗ ಅರ್ಜುನನಿಗೆ ಒದಗಿ ಬಂದಿದೆ. ಅಲ್ಲಿ ಸಂಜಯ ನೋಡ್ತಾ ಇದ್ದಾನೆ, ನಿನ್ನ ರೂಪದ ಪ್ರಭೆ ಪ್ರಜ್ವಲಿಸುವ ಉರಿಯಂತೆ, ಅಷ್ಟು ಪ್ರಖರವಾದಂತಹ ಉರಿ. ಆದ್ರೆ ಅವನಿಗೆ ದಿವ್ಯ ಚಕ್ಷು ಇರೋದ್ರಿಂದ ಅಷ್ಟು ಇದಾಗ್ತಾ ಇಲ್ಲ, ಆದ್ರೆ ಗೊತ್ತಾಗತ್ತೆ ಅಷ್ಟು ಪ್ರಕಾಶ ಇರಬಹುದು. ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆ ಪ್ರಭೆ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆ ಅಂತ ಹೇಳ್ತಾನೆ. ಈಗ ನಾವು ಕಂಪೇರ್ ಮಾಡೋದು ಸೂರ್ಯನಿಗೆ ಅಷ್ಟೇನೆ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ನಾವು ನೋಡೋದು ಪ್ರಭೆ ಇರುವಂತಹದ್ದು ಒಂದೇ ನಕ್ಷತ್ರ ಸೂರ್ಯ. ಅವನನ್ನ ನೋಡ್ಕೊಂಡು ನಾವು ಹೇಳೋದು, ಅಹೋ ಅವನು ಸೂರ್ಯನೇ, ಬೆಳಕೆ ಅಷ್ಟೊಂದು ಪ್ರಭೆ ಇರುವಾಗ ಇದು ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆ. ಆಗ ನಾನು ಈ ಪ್ರಕಾಶಮಾನದ ರೂಪ ವಿವಿಧ, ಹೇಗೆ ಅವನು ಕಿರೀಟಗಳನ್ನು ಧರಿಸಿದ್ದಾನೆ, ಗದೆಗಳನ್ನ ಹಿಡಿದಿದ್ದಾನೆ ಕೈಯಲ್ಲಿ, ಚಕ್ರಗಳಿಂದ ಅಲಂಕೃತಗೊಂಡಿದ್ದಾನೆ ಎನ್ನುವುದನ್ನು ಅವನಿಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. 11.18 ಯಾರು ಓದ್ತೀರಾ? ಹರೇ ಕೃಷ್ಣ. ನೀನು ಪರಮವಾದ ಅಧಿಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ಇಲ್ಲಿ ಅವನು ಆದಿಲಕ್ಷ್ಯ ಅಂದ್ರೆ ಪರಮವಾದ ಆದಿಲಕ್ಷ್ಯನ ಮೊದಲಿನ ಲಕ್ಷ್ಯವೇ ಅವನು ಅಂತ. ಅವನೇ ನಮ್ಮ ನಿಜವಾದ ಲಕ್ಷ್ಯ ಆಗಿರಬೇಕು. ಅವನ ಆದಿಲಕ್ಷ್ಯ ಅಂದ್ರೆ ಯಾರು ಭಗವಂತನ ಅರಿತುಕೊಳ್ತಾರೋ ಅವರ ಗುರಿ. ಲಕ್ಷ್ಯ ಅಂದ್ರೆ ಏನು? ಗುರಿ. ಅದರಿಂದ ನೀನು ವಿಶ್ವದ ಕಟ್ಟ ಕಡೆಯ ವಿಶ್ರಾಂತಿ ತಾಣ. ಎಲ್ಲ ಕಡೆ ನಾವು ತಿರುಗಾಡಾದ್ಮೇಲೆ, ಅಂದ್ರೆ ಈಗ ಬ್ರಹ್ಮಾಂಡೇ ಭ್ರಮಿತೋ ಕೋನಃ, ಈ ಜೀವಿ ಅನ್ನುವಂಥವನು ಬ್ರಹ್ಮಾಂಡದಲ್ಲಿ ಭ್ರಮೆಗೆ ಒಳಗಾಗಿ ತಿರುಗ್ತಾ ಇರ್ತಾನೆ ಅಂತ. ಲಕ್ಷಾಂತರ ವರ್ಷ ನಾವು ಈ ತರ ತಿರುಗಾಡ್ತಾ ಇರ್ತೇವೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನೇ ಅದನ್ನ ಹೇಳ್ತಾನೆ. ಆದ್ರೆ ಈ ಎಲ್ಲ ತಿರುಗಾಟ ಮುಗಿದ ಮೇಲೆ ಕೊನೆಯದಾಗಿ ನಮಗೆ ವಿಶ್ರಾಂತಿ ತಾಣ ಸಿಗೋದು ಯಾವುದಂದ್ರೆ ಅದು ಭಗವಂತನ ಧಾಮ. ನಿನಗೆ ಕ್ಷಯವೇ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಇವನು ಕ್ಷಯಿಸುವವನಲ್ಲ, ಇದು ಶಾಶ್ವತವಾದಂತಹ ರೂಪ. ಈ ಅವ್ಯಕ್ತ ರೂಪ ಅವನ ಅದು ಹಾಗೇ ಇರುವಂತಹದ್ದು. ಅವನು ಎಲ್ಲ ಅವನು ಆ ರೀತಿಯಾಗಿ ವಿಸ್ತರಿಸಿಕೊಂಡಿರುವುದರಿಂದಲೇ ಎಲ್ಲವೂ ಇದೆ. ಈಗ ಹೇಳಿ, ಯಾವ್ದಾದ್ರೂ ಭಗವಂತನಿಂದ ಹೊರಗೆ ಇರ್ಲಿಕ್ಕೆ ಸಾಧ್ಯನಾ? ಈಗ ಪ್ರತಿಯೊಂದರಲ್ಲೂ ಅವನು ಆ ರೀತಿಯಾಗಿ ಹರಡ್ಕೊಂಡ ಮೇಲೆ, ಈಗ ನಮ್ಗೆ ನಾವು ಒಂದು ಮನೆಯಲ್ಲಿ ಈ ರೀತಿ ಹೇಗೆ ಇರ್ತೀವೋ ಆ ರೀತಿಯಾಗಿ ಇಡೀ ಭಗವಂತನ ಆ ಒಂದು ಶರೀರ ನಮಗೆ ಮನೆ, ನಿಜವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ. ಆದ್ರೆ ಅವನು ಹೇಳಿದ ಹಾಗೇನೆ ಅವನ ಸೃಷ್ಟಿಯಲ್ಲಿ ಕೆಲವು ಇರತ್ತೆ, ಕೆಲವು ಇರಲ್ಲ. ಸೊ ಆ ರೀತಿಯಾಗಿ ಇದು ಐಹಿಕ ಪ್ರಪಂಚ ಅನ್ನುವಂಥದ್ದು ನಮಗೆ ಶಾಶ್ವತವಾದಂತಹ ಪ್ರಪಂಚ ಅಲ್ಲ. ಇಲ್ಲಿಂದ ನಾವು ಅವನ ಧಾಮಕ್ಕೆ ಹೋಗ್ಬೇಕು.
ಅವನು ಪ್ರಾಚೀನನು, ಅತ್ಯಂತ ಪ್ರಾಚೀನನಂದ್ರೆ ಅವನು ಹಳೆಯವನು, ಅವನು ಸನಾತನ ಧರ್ಮದ ಪಾಲಕನು. ಸೊ ಇದು ಸನಾತನ, ಯಾವುದೇ ಒಂದು ಆದಿ ಇರುವಂತಹದ್ದಲ್ಲ, ಇದು ಅಂತ್ಯವಾಗುವಂತಹ ಧರ್ಮವೂ ಅಲ್ಲ. ಇದು ಸನಾತನ ಧರ್ಮ, ಇದರ ಪಾಲಕ, ಅವನು ಪರಿಪಾಲಿಸಿಕೊಂಡು ಹೋಗ್ತಾನೆ. ಅವನು ದೇವೋತ್ತಮ ಪರಮ ಪುರುಷ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯವಾದ ಬಾಹುಗಳಿವೆ, ಸೂರ್ಯಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ. ಸೊ ಅವನ ಮಹಿಮೆ, ಭಗವಂತನ ಮಹಿಮೆಗೆ ಅವನಿಗೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ಅವನ ಮಹಿಮೆಗೂ ಸಹಿತ ಮಿತಿ ಇಲ್ಲ ಅಂತ ಹೇಳ್ತಾನೆ. ಈ ಅಸಂಖ್ಯಾತ ಬಾಹು, ಸೂರ್ಯಚಂದ್ರರು ಅವನ ಕಣ್ಣುಗಳು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಆತರ ಕಾಣ್ತಾ ಇದ್ದಾರೆ ಅವನಿಗೆ, ಅಂದ್ರೆ ಅವರ ಕಣ್ಣುಗಳನ್ನೇ, ಸೂರ್ಯಚಂದ್ರರನ್ನ ಭಗವಂತನ ಕಣ್ಣುಗಳಂತಾನೆ ಹೇಳ್ತಾರೆ. ಸೊ ಅದರಿಂದ ಭಗವಂತನ ಕಣ್ಣುಗಳು ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುತ್ತಿರುವುದನ್ನು, ಆ ಒಂದು ಬೆಂಕಿ ಬರ್ತಾ ಇದೆ ಭಗವಂತನ ಬಾಯಿಯಿಂದ, ನಿನ್ನ ಪ್ರಕಾಶ ಇಡೀ ವಿಶ್ವವನ್ನ ಸುಡುತ್ತಿರುವುದನ್ನು ಕಾಣ್ತಾ ಇದ್ದೇನೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲಾ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಎಲ್ಲಾ ಲೋಕವ್ಯೂಹ ಭಯಗೊಂಡಿವೆ. ಧನ್ಯವಾದ. ಇಡೀ ಆಕಾಶವನ್ನು ಸಹಿತ ಅವನು, ಎಲ್ಲಾ ಲೋಕಗಳನ್ನು, ಮತ್ತೆ ಆಕಾಶ ಮತ್ತು ಅವನ ಇತರ ಲೋಕಗಳ ಮಧ್ಯೆ ಇರುವಂತಹ ಸ್ಥಳವನ್ನು ಸಹಿತ ಅವನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅವನು ನೋಡ್ತಾ ಇರುವಂತಹದ್ದು ಇಲ್ಲಿ ಈ ಅದ್ಭುತ ಮತ್ತು ಉಗ್ರವಾದ ರೂಪ. ಇದು ಉಗ್ರವಾದ ರೂಪವೇ ತಾನೆ. ಈತ ರೂಪವನ್ನ ನಾವು ಯಾರು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನ. ಅವನಷ್ಟೇ ಅಲ್ಲ, ಯಾರ್ಯಾರಿಗೆ ಈ 3 ಲೋಕಗಳಲ್ಲಿ ಯಾರು ಇದನ್ನ ನೋಡ್ತಾ ಇದ್ದಾರೋ ಅವರೆಲ್ಲ ಭಯ ಆಗಿದೆ ಅವರಿಗೆ ಈ ರೂಪವನ್ನ ನೋಡಿ. ಸೊ ಅರ್ಜುನನ ಜೊತೆಗೆ ಬೇರೆ ಬೇರೆ ಲೋಕಗಳಲ್ಲಿ ಯಾರಿಗೆ ದಿವ್ಯ ದೃಷ್ಟಿ ಇದೆ ಅವರು ನೋಡ್ತಾ ಇದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಹರೇ ಕೃಷ್ಣ ಪ್ರಭು. ಅವನು ಮುಂದೆ ಹೋಗಿ ನೋಡ್ತಾನೆ, ಎಲ್ಲಾ ದೇವತೆಗಳ ಸಮೂಹ ಭಗವಂತನಿಗೆ ಶರಣಾಗತರಾಗಿರುವುದನ್ನ ಅಲ್ಲಿ ನೋಡ್ತಾನೆ. ಅವೆಲ್ಲರೂ ಭಗವಂತನನ್ನೇ ಪ್ರವೇಶಿಸ್ತಾ ಇದ್ದಾರೆ, ಅದನ್ನ ನೋಡ್ತಾನೆ. ಅವ್ರು ಹೋಗ್ತಾ ಇರುವಂತಹದ್ದು ಭಗವಂತನೆಡೆಗೆ. ಅವರಲ್ಲಿ ಕೆಲವರು ಕೈ ಮುಗಿದುಕೊಂಡು ಭಯಭೀತರಾಗಿದ್ದಾರೆ, ಹೆದರಿದ್ದಾರೆ. ಭಗವಂತನನ್ನು ನೋಡಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹರ್ಷಿಗಳಿದ್ದಾರೆ ಅಲ್ಲಿ, ಮತ್ತು ಪರಿಪೂರ್ಣ ಸಿದ್ಧರು, ಎಲ್ಲ ಸಿದ್ಧಿಯನ್ನ ಪಡೆದವರು, ಅವರ ಸಮೂಹವೇ ಇದೆ ಅಲ್ಲಿ. ಹೇಳ್ತಾರೆ ಸ್ವಸ್ತಿ ಸ್ವಸ್ತಿ. ಯಾಕೆ ಹೇಳ್ತಾರೆ ಸ್ವಸ್ತಿ ಅಂದ್ರೆ ನೀನೇ, ಎಲ್ಲ ನೀನೇ ಅನ್ನುವಂಥದ್ದು, ಅಥವಾ ಸ್ವಸ್ತಿ ನೀನೇ ಸತ್ಯ ಅನ್ನುವಂತಹದ್ದು, ಎಲ್ಲವೂ ನಿನ್ನಿಂದ ಅನ್ನುವಂತಹದ್ದು. ಭಗವಂತನ ಹತ್ರ ಆ ರೀತಿಯಾಗಿ ಹೇಳ್ಕೊಂಡವರು ವೇದ ಸ್ತುತಿಗಳನ್ನ ಮಾಡ್ತಾ, ವೇದ ಮಂತ್ರಗಳನ್ನ ಹೇಳ್ತಾ ಅವನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರೂಪಾದಂ ಬಹೂದರಂ ಬಹುದಂಷ್ಟ್ರ ಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯಥಿತಾಸ್ತಥಾಹಂ. ಎಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಸೊ ಈ ರೀತಿಯಾದಂತಹ ಅವನ ರೂಪವನ್ನ ನೋಡಿ ಎಲ್ಲರೂ ಭಯಗೊಂಡಿದ್ದಾರೆ. ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಯಾಕೆಂದ್ರೆ ಇದು ಯಾರಿಗೂ ನೋಡ್ಲಿಕ್ಕೆ ಸಿಗುವಂತಹ ರೂಪನೇ ಅಲ್ಲ. ಆದ್ರೆ ಈಗ ಅವನು ತೋರಿಸ್ತಾ ಇರೋದ್ರಿಂದ ನೋಡಿ ಅವರೆಲ್ಲ ಭಯಗೊಂಡಿದ್ದಾರೆ. ಆ ರೀತಿಯಾಗಿ ನಾನು ಸಹಿತ ಭಯಗೊಂಡಿದ್ದೇನೆ ಅಂತ ಹೇಳ್ತಾನೆ. ನಭಃ ಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ಯಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು,
ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಹರೇ ಕೃಷ್ಣ. ನನ್ನ ಕೃತಿಯನ್ನಾಗಲಿ ಅಂದ್ರೆ ಅವನಿಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ, ತೋಚುತ್ತಾ ಇಲ್ಲ. ಇಲ್ಲಿ ಅವನ ಮನಸ್ಸು ಅನ್ನುವಂಥದ್ದು ಹಿಡಿತದಲ್ಲಿಲ್ಲ, ಅದನ್ನ ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕೆಂದ್ರೆ ನಿನ್ನ ಈ ಆಕಾಶವನ್ನು ಮುಟ್ಟುತ್ತಿರುವ ಅನೇಕ ಉಜ್ವಲ ವರ್ಣಗಳು, ಸೊ ಆ ಭಗವಂತನಿಂದ ಬರ್ತಾ ಇರುವಂತಹ ಉಜ್ವಲ ವರ್ಣಗಳು, ಆ ರೀತಿಯಾದ ಬಣ್ಣಗಳು, ಕಲರ್, ಅದನ್ನೆಲ್ಲ ಅವನು ನೋಡ್ತಾ ಇದ್ದಾನೆ. ಎಲ್ಲವನ್ನ ಆಕಾಶವನ್ನ ಆವರಿಸ್ಕೊಂಡಿರುವಂತಹದ್ದು. ಅವನ ತೆರೆದಿರುವಂತಹ ಬಾಯಿ, ಆ ಬಾಯಿ ಯಾಕೆ ತೆರೆದಿದೆ? ಅಯ್ಯೋ ನೋಡಿ, ನೆಕ್ಸ್ಟ್ ಬರುತ್ತೆ. ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣು ಇವೆಲ್ಲವನ್ನ ಕಂಡ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? 26, 27. ಧೃತರಾಷ್ಟ್ರನ ಎಲ್ಲ ಪುತ್ರರು ಅವನ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರು ತಲೆ ಕಾಣುತ್ತಿದೆ. ಅವನು ಆ ರೀತಿಯಾಗಿ ನೋಡ್ತಾ ಇದ್ದಾನೆ. ಕೆಲವರದು ಜೀವಿಗಳು ಹೀಗೆ ಯಾರು ಹೋಗಿದ್ದಾರೆ ಅವರ ಹಲ್ಲಿಗೆ ಸಿಕ್ಕಿ, ಅವನ ಕೋರೆ ದಾಡಿಗೆ ಸಿಕ್ಕಿ ಎಲ್ಲ ಪುಡಿ ಪುಡಿ ಆಗ್ತಾ ಇದೆ ಅವರ ತಲೆಗಳೆಲ್ಲ. ಅದನ್ನ ನೋಡ್ತಾ ಇದ್ದಾನೆ. ಅವರು ಭೀಷ್ಮರು, ದ್ರೋಣರು, ಕರ್ಣರು ಎಲ್ಲರೂ, ಅಂದ್ರೆ ಪಾಂಡವರ ಮುಖ್ಯ ಯೋಧರು ಎಲ್ಲರೂ ಅವನ ಬಾಯಿಯನ್ನ ಪ್ರವೇಶಿಸ್ತಾ ಇದ್ದಾರೆ ಇಲ್ಲಿ. ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಅವನು ಹೇಳ್ತಾನೆ, ವೇಗವಾಗಿ ಅವರು ಪ್ರವೇಶಿಸ್ತಾ ಇದ್ದಾರೆ. ಹಾಗೆ ಹೋಗುವಾಗ ಬಾಯಿ ಒಳಗಡೆ ಕೆಲವರ ಕೋರೆ ದಾಡಿಗೆ ಅವನ ಹಲ್ಲಿಗೆ ಸಿಕ್ಕಿ ಆ ತಲೆಗಳೆಲ್ಲ ಅಲ್ಲಲ್ಲೇ ಪುಡಿ ಪುಡಿ ಆಗ್ತಾ ಇದೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ನೆಕ್ಸ್ಟ್. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಹೀಗೆ ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹೇಗೆ ಹೋಗುತ್ತೆ, ಆ ರೀತಿಯಾಗಿ ಅಲೆಗಳ ರೂಪದಲ್ಲಿ ಅವನು ಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಯನ್ನ ಪ್ರವೇಶಿಸ್ತಾ ಇದ್ದಾರೆ ಅಂತ ಅಷ್ಟು ಅಂದ್ರೆ ಸಂಖ್ಯಾತವಾಗಿ ಅವರು ಅವನ ಬಾಯಿಯನ್ನ ಅಷ್ಟು ಪ್ರವೇಶಿಸ್ತಾ ಇದ್ದಾರೆ, ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ. ಮಹಾಯೋಧರು ಅಂದ್ರೆ ಪ್ರಜ್ವಲಿಸುತ್ತಾ, ಮತ್ತೆ ಅವರು ಹಾಗೆ ಅಲ್ಲ, ಅವರು ಪ್ರಜ್ವಲಿಸ್ತಾ ಇದ್ದಾರೆ ಅಂದ್ರೆ ಹೊಳಿತಾ ಇದ್ದಾರೆ. ಅವರು ಹೊಳೆದು ಆ ರೀತಿಯಾಗಿ ಅವರು, ಯಾಕೆಂದ್ರೆ ಅವರಿಗೆಲ್ಲ ಮೋಕ್ಷ ಸಿಗತ್ತೆ ಇಲ್ಲಿ ಭಗವಂತನ ಇದರಿಂದ. ಈಗ ಭಗವಂತನ ಕಾಲನ ರೂಪದ ಬಗ್ಗೆ ಹೇಳ್ತಾನೆ ಇಲ್ಲಿ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಹರ್ತುಂ ಇಹ ಪ್ರವೃತ್ತಃ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ ಋತೋಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಃ ಪ್ರತ್ಯನಿಕೇಷು ಯೋಧಾಃ. ಪರಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು, ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರನ್ನು ಕೊಲ್ಲಲ್ಪಡುವರು. ಹರೇ ಕೃಷ್ಣ ಪ್ರಭುಜಿ. ಸೊ ಭಗವಂತನ ಕಾಲನ ರೂಪ, ಯಾಕೆಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಸೃಷ್ಟಿಯಾದದೆಲ್ಲವೂ ನಾಶವಾಗಲೇಬೇಕು. ಆ ನಾಶವನ್ನ ಸೃಷ್ಟಿಸುವ ಹೇಗೆ ಜವಾಬ್ದಾರಿಯನ್ನು ಅವನು ಮಾಡ್ತಾನೆ, ಅದೇ ರೀತಿಯಾಗಿ ಅವರು ನಾಶವಾಗುವುದನ್ನು ಅವನು ನೋಡ್ಕೊಳ್ತಾನೆ. ಅದರಿಂದ ಅವನು ಏನು ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿ, ಎಲ್ಲಾ ಲೋಕಗಳ ಕ್ಷಯಕಾರಿ. ಅವನು ಯಾವ್ಯಾವ ಲೋಕಗಳು ಕ್ಷಯ ಆಗ್ಬೇಕು ಅವೆಲ್ಲ ಕ್ಷಯ ಮಾಡೇ ಮಾಡ್ತಾನೆ. ಅಂದ್ರೆ ಅದು ಆಗತ್ತೆ, ಎಲ್ಲ ಅವನ ಇಚ್ಛೆಯ ಮೇರೆಗೆ ಹೇಗೆ ಸೃಷ್ಟಿಯಾಗತ್ತೆ, ಅವನ ಇಚ್ಛೆಯ ಮೇರೆಗೆ ನಾಶವಾಗತ್ತೆ. ಅದೇ ರೀತಿಯಾಗಿ ಅವನಿಲ್ಲಿ ಅವನ ಇಚ್ಛೆಯ ಮೇರೆಗೆ ನಾಶವನ್ನು ಮಾಡ್ತಾನೆ. ಅದಕ್ಕೆ ಅವನು ಕಾಲನಾಗಿಯೂ ಇರ್ತಾನೆ. ಎಲ್ಲಾ ಜನರನ್ನ ಈಗ ಯಾಕೆ ಬಂದಿದ್ದೇನೆ ನಾನು ಈ ಭೂಮಿಯ ಮೇಲೆ ಈಗ ಅಂತ ಅವನು ಹೇಳ್ತಾ ಇರುವಾಗ, ಇಲ್ಲಿ ನಾನು ಬಂದಿರುವಂತಹದ್ದು ಎಲ್ಲರನ್ನು ನಾಶ ಮಾಡ್ಲಿಕ್ಕೆ, ಪಾಂಡವರನ್ನ ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಇಲ್ಲಿ ಸಾಯ್ತಾರೆ ಅಂತ ಅನ್ನೋದನ್ನ ಹೇಳ್ತಾನೆ. ಪ್ರತಿಯೊಬ್ಬರು ಇಲ್ಲಿ ಸಾಯ್ತಾರೆ ಅಂತ. ಸೊ ಹೇಗೆ ಅಂದ್ರೆ ಈ ಕಾಲ, ನಾವು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಟೈಮ್ ಕಾಲದ ಮುಖಾಂತರ ಹಲವಾರು ರೀತಿಯ ಬದಲಾವಣೆಗಳಾಗತ್ತೆ, ಅಥವಾ ನಾವು ಹೋಗಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಹೋಗಲೇಬೇಕಾಗತ್ತೆ. ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ. ಸೊ ಇದೇ ರೀತಿಯಾಗಿ ಒಂದ್ಸಲ
ಒಬ್ಬ ಬ್ರೆಜಿಲಲ್ಲಿ ಒಬ್ಬ ಎಲೆಕ್ಷನ್ಗೆ ನಿಲ್ತಾನೆ. ಆದರೆ ಈ ಸಲ ಏನಾಗಿದೆ ಅಂದರೆ ಅವನಿಗೆ ಅವನು ಗೆದ್ದೇ ಗೆಲ್ತಾನೆ ಅನ್ನುವಂತಹದ್ದು ಒಂದು ವಾತಾವರಣ ಇತ್ತು. ಸೊ ಅದಕ್ಕೆ ಪ್ರತಿ ಕಡೆ ಭಾಷಣ ಮಾಡುವಾಗ ಅವನು ಹೇಳ್ತಾ ಇದ್ದ, ಇಲ್ಲ ಈ ಸಲ ದೇವರೇ ಬಂದರೂ ಸಹಿತ ನಾನು ಅಧ್ಯಕ್ಷನಾಗೋದನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಆ ದೇಶದ ಅಧ್ಯಕ್ಷನಾಗಬೇಕು ಅಂತ. ಅದೇ ರೀತಿಯಾಗಿ ಚುನಾವಣೆ ಆಗತ್ತೆ. ಚುನಾವಣೆಯನ್ನು ಅವನು ಗೆಲ್ತಾನೆ. ಗೆದ್ದು ಅವನು ತಯಾರಾಗಿ ಇನ್ನೇನು ಈಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗಬೇಕು. ಗೆದ್ದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಾನೆ. ಆದರೆ ದುರದೃಷ್ಟವಶಾತ್ ರಸ್ತೆಯ ಮಧ್ಯದಲ್ಲಿ ಹೃದಯಾಘಾತ ಆಗಿ ಅವನು ಶರೀರವನ್ನ ತ್ಯಜಿಸಬೇಕಾಗತ್ತೆ. ಅಂದ್ರೆ ಭಗವಂತನ ನಿರ್ಣಯದ ಎದುರುಗಡೆ ನಾವು ಏನಾದರೂ ಹೇಳ್ಕೊಳ್ಳಿಕ್ಕೆ ಏನೂ ಇದಿಲ್ಲ. ನೋಡಿ, ಅವನು ಹೇಳ್ತಾನೆ, ಯಾರೇ ಬಂದ್ರು ನನಗೆ, ಭಗವಂತನೇ ಬಂದ್ರು, ದೇವರೇ ಬಂದ್ರು ನನ್ನನ್ನು ಅಧ್ಯಕ್ಷನಾಗುವಂತ. ಆದರೆ ಅವನು ಗೆಲ್ತಾನೆ, ಎಲ್ಲ ಆಗತ್ತೆ ಸರಿ. ಆದರೆ ಕೊನೆಯ ಕ್ಷಣದಲ್ಲಿ ಅವನು ಈ ಶರೀರವನ್ನ ತ್ಯಾಗ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಆ ರೀತಿಯಾಗಿ ಹೇಳಿದ್ದಕ್ಕೆ ಅವನು ಕೊಂದಿದ್ದಾನೆ ಅಂತಲ್ಲ, ಆದರೆ ಅವನ ಅಂತ್ಯ ಆ ರೀತಿಯಾಗಿ ಭಗವಂತ ನಿರ್ಣಯ ಆಲ್ರೆಡಿ ಮಾಡಿದ್ದ. ಈಗ ಅದೇ ಹೇಳ್ತಾ ಇದ್ದಾನೆ ಇಲ್ಲಿ, ಏನು, ತಸ್ಮಾತ್ವಂ ಉತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ ರಾಜ್ಯಂ ಸಮೃದ್ಧಂ ಮಯ್ಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚೀನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಬಂದು ಒಂದು ನಿಮಿತ್ತ ಮಾತ್ರ. ಸೊ ಇಲ್ಲಿ ಸವ್ಯಸಾಚಿ ಅಂತ ಅರ್ಜುನಿಗೆ ಹೇಳ್ತಾನೆ. ಯಾಕೆ, ಯಾರಿಗಾದ್ರೂ ಗೊತ್ತಿದ್ಯಾ? ಅರ್ಜುನನಿಗೆ ಒಂದು ಹೆಸರದು, ಸವ್ಯಸಾಚಿ ಎನ್ನುವಂತಹದ್ದು. ಯಾಕೆ ಆ ಹೆಸರು ಬಂದಿದೆ, ಯಾರಿಗಾದ್ರೂ ಗೊತ್ತಿದ್ಯಾ? ಇಲ್ಲ ಪ್ರಭು, ಯಾರಿಗೂ ಗೊತ್ತಿಲ್ಲ ಅಲ್ಲ. ಅವನು ಸವ್ಯಸಾಚಿ ಅನ್ನುವಂತ ಹೆಸರು ಬಂದಿರುವುದು ಅವನಿಗೆ ಯಾಕೆಂದ್ರೆ ಅವನು ಎರಡೂ ಕೈಗಳಿಂದ ಅವನು ಬಾಣಗಳನ್ನ ಬಿಡ್ತಾ ಇದ್ನಂತೆ. ಆದ್ರಿಂದ ಅವನು ಅಷ್ಟು ಎಕ್ಸ್ಪರ್ಟ್, ಅವನು ಧನುರ್ವಿದ್ಯೆಯಲ್ಲಿ, ಅರ್ಜುನ ಧನುರ್ವಿದ್ಯೆಯಲ್ಲಿ ಅಷ್ಟು ಎಕ್ಸ್ಪರ್ಟ್. ಆದ್ರಿಂದ ಅವನಿಗೆ ಆ ಹೆಸರು ಬಂದಿರುವಂತಹದ್ದು. ಅದಕ್ಕಾಗಿ ಅವನನ್ನು ಸವ್ಯಸಾಚಿ ಅಂತ ಅದರಿಂದ ಅವನೇನು ಹೇಳ್ತಾ ಇದ್ದಾನೆ, ಆ ಯೋಧ ಅಲ್ವಾ, ಅವನ ವೀರತ್ವವನ್ನು ಅವನು ನೆನಪಿಸ್ತಾ ಇದ್ದಾನೆ. ನೀನು ಬರೀ ಕ್ಷತ್ರಿಯ ಅಲ್ಲ, ನಿನ್ನ ಹತ್ರ ಹಲವಾರು ಏನೋ ಇನ್ನೂ ಹೆಚ್ಚಿನ ಸ್ಕಿಲ್ಸ್ ಇದೆ. ಯುದ್ಧ ಮಾಡಲಿಕ್ಕೆ ಬೇಕಾದಂತಹ ಎಲ್ಲಾ ಗುಣಗಳು ನಿನ್ನ ಹತ್ರ ಇದೆ, ಆ ಕ್ಷತ್ರಿಯನಲ್ಲಿ ಇರಬೇಕಾದಂತಹ ಪ್ರತಿಯೊಂದು. ಅದರಿಂದ ಅವನು ಹೇಳ್ತಾನೆ, ಏಳು, ಎದ್ದೇಳು, ಯುದ್ಧ ಮಾಡು. ನೀನು ಯುದ್ಧ ಮಾಡಿ ನೀನು ಕೀರ್ತಿಯನ್ನ ಪಡೆ. ಅಂದ್ರೆ ಆ ಭಗವಂತನ ಪ್ರಕಾರ ಯುದ್ಧದ ನಿರ್ಣಯ ಆಲ್ರೆಡಿ ಆಗಿರತ್ತೆ. ಈಗಾಗಲೇ ಆ ಯುದ್ಧ ಆಲ್ರೆಡಿ ಮುಗಿದಿದೆ ಕೃಷ್ಣನ ಪ್ರಕಾರ ಅವನಿಗೆ. ಅದರಿಂದ ಅವನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅವನು ನೀನು ಯುದ್ಧದಲ್ಲಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸ್ತೀಯ, ಶತ್ರುಗಳನ್ನ ಸೋಲಿಸಿ. ಹೇಳ್ತಾ ಇದ್ದಾನೆ, ಇದು ಗ್ಯಾರಂಟಿ. ನೀನು ಯುದ್ಧ ಗೆದ್ದೆ ಗೆಲ್ತೀಯ, ನೀನು ರಾಜ್ಯವನ್ನು ಅನುಭವಿಸ್ತೀಯ. ಇದು ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಭಗವಂತನ ಪ್ರಕಾರ ಅವ್ರದ್ದೆಲ್ಲ ಎಕ್ಸ್ಪೈರಿ ಡೇಟ್ ಆಲ್ರೆಡಿ ಆಗಿದೆ, ಕಾಲನ ನಿರ್ಣಯ ಆಗಿದೆ. ಅವರ ಆ ರೀತಿಯಾಗಿ ಅವರು ಅಲ್ಲಿ ಹತರಾಗಬೇಕು ಅನ್ನುವಂತಹದ್ದು. ಅದರಿಂದ ಅವನು ಹೇಳ್ತಾನೆ, ನೀನು ಒಂದು ನಿಮಿತ್ತ ಮಾತ್ರ, ನೀನು ಒಂದು ರೀಸನ್ ಇಲ್ಲಿ ಅಷ್ಟೇ. ನೀನು ಅರ್ಜುನ, ನೀನಲ್ಲದೆ ಇದ್ರೆ ಇನ್ಯಾರೋ ಒಬ್ರು ಕೃಷ್ಣನ ಜೊತೆಗೆ ಯುದ್ಧ ಮಾಡ್ತಾರೆ, ಆದ್ರೆ ಅವರು ಗೆಲ್ತಾರೆ. ಅದರಿಂದ ಈ ಜಗತ್ತಿನಲ್ಲಿ ನಾವು ಎಲ್ಲಾ ಪ್ರತಿಯೊಂದು ಜೀವಿಗಳು ಒಂದು ನಿಮಿತ್ತ ಮಾತ್ರ. ನಾವು ತಿಳ್ಕೊಳ್ಬಹುದು, ಎಲ್ಲ ನನ್ನಿಂದ ಆಗ್ತಾ ಇದೆ, ನಾನೇ ಕಾರಣ, ನಾನೇ ಹಾಗಾಗ್ಬೇಕು, ಹೀಗಾಗ್ಬೇಕು. ಅಥವಾ ಕೆಲವರು ಹೇಳ್ತಾರೆ, ಅಯ್ಯೋ ಅದು ಹಾಗಾಗ್ಬಾರ್ದಿತ್ತೇನೋ, ಇದು ಹೀಗಾಗ್ಬಾರ್ದಿತ್ತೇನೋ. ಅಥವಾ ಈಗ ಯಾರಾದ್ರೂ ಒಬ್ರು ಈ ಆತ್ಮಹತ್ಯೆಯನ್ನ ಹೊರತುಪಡಿಸಿ ಶಾಸ್ತ್ರ ಹೇಳತ್ತಂತೆ, ಯಾವುದೇ ಸಾವಿರ್ಲಿ ಅದು ಅದೇ ರೀತಿಯಾಗಿ ಆಗಬೇಕಾದದ್ದು
ಕಾಲನ ನಿರ್ಣಯ ಆಗ್ಲೇಬೇಕಾದದ್ದು. ಆತ್ಮಹತ್ಯೆಯನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾಕೆ ಮಾಡ್ಕೊಳ್ಬಾರ್ದು ಆತ್ಮಹತ್ಯೆ ಅಂದ್ರೆ, ಆಯುಷ್ಯದ ಪ್ರಕಾರ ಇಂತಿಷ್ಟು ಆಯುಷ್ಯ, ಸಪೋಸಿಂಗ್ ಈಗ ನಮಗೆ ಒಂದು 60 ವರ್ಷ ಆಯುಷ್ಯ ಇದೆ ಅಂತ ಇಟ್ಕೊಳ್ಳಿ. 60 ವರ್ಷದ ಆಯುಷ್ಯದಲ್ಲಿ ನಾನೇನಾದ್ರೂ 40 ವರ್ಷಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೆ 20 ವರ್ಷ ನನಗೆ ಶರೀರ ಸಿಗಲ್ಲ. ಆ ಆತ್ಮ ಶರೀರವಿಲ್ಲದೆ ಹೆಣಗಾಡ್ಬೇಕಾಗತ್ತೆ, ಅದು ಪ್ರೇತಾತ್ಮ ಆಗತ್ತೆ. ಸೊ ಆ ಪ್ರೇತಾತ್ಮಕ್ಕೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಯಾರು ಶಿವ ಪ್ರಯತ್ನ ಮಾಡ್ತಾನೆ. ಆದರೆ ಅದಕ್ಕೂ ಒಂದು ಬೇರೆ ಬೇರೆ ರೀತಿಯಾದ ಕಾರಣಗಳಿರುತ್ತೆ, ಎಲ್ಲೆಲ್ಲಿ ಹೋಗ್ಬೇಕು ಆತ್ಮಗಳು ಅನ್ನುವಂಥದ್ದು ಭಗವಂತನ ನಿರ್ಣಯದ ಪ್ರಕಾರ. ಆ ರೀತಿಯಾಗಿ ಅವನು ರಾಕ್ಷಸ ಕುಲದಲ್ಲೋ ಅಲ್ಲೋ ಇಲ್ಲೋ ಹುಡುಕಿ ಆತ್ಮವನ್ನ ಸೇರಿಸ್ಬೇಕಾಗತ್ತೆ. ಸೊ ಅದರಿಂದ ಇದು ಒಂದು ಬಿಟ್ಟು ಉಳಿದ ಎಲ್ಲಾ ಸಾವುಗಳು ನಾವು ತಿಳ್ಕೊಳ್ಬಹುದು, ಹಾಗಾಯ್ತು ಹೀಗಾಯ್ತು ಅಂತ ನಾವು ವ್ಯಥೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಭಗವಂತ ಹೇಳಿದ ಹಾಗೇನೆ ಮೊದಲನೆಯ ಸಹಾನುಭೂತಿಗೆ ಅವನು ಹೇಳ್ತಾನೆ, ನಾವೆಲ್ಲ ಆತ್ಮಗಳು, ಶರೀರ ಅಲ್ಲ. ಈ ಸಾವು ಅನ್ನೋದು ಆಗ್ತಾನೆ ಇರುತ್ತೆ, ಇಲ್ಲಿ ಆಗ್ಲೇಬೇಕಾದದ್ದು, ಯಾವುದೇ ರೀತಿಯಲ್ಲಿ ಆಗಲಿ. ಹೌದು, ನಾವು ಐಹಿಕ ಪ್ರಪಂಚದಲ್ಲಿ ನಾವು ಸಂಬಂಧಗಳೆಲ್ಲ ಇದೆ, ಎಲ್ಲ ಇದೆ, ಆದರೆ ಯಾರು ಇದನ್ನು ಅರಿತಿರ್ತಾರೋ ಅವರು ಅಂಟುಕೊಳ್ಳೋದಿಲ್ಲ. ಈ ಯಾವುದೇ ನಾವಿಲ್ಲೇನಂದ್ರೆ ತುಂಬಾ ಅಂಟುಕೊಳ್ಳುವಂಥದ್ದು, ಓ ಅವರಿಲ್ಲ ಅಂದ್ರೆ ಆಗೋದೇ ಇಲ್ಲ ಅನ್ನೋ ಥರ, ಅಥವಾ ನಾನೇ ಎಲ್ಲದಕ್ಕೂ ಕಾರಣ ಅನ್ನೋ ಥರ. ಆದರೆ ಎಲ್ಲವೂ ನಡೀತಾ ಇರುತ್ತೆ, ಭಗವಂತ ಕೊಟ್ಟ ಜವಾಬ್ದಾರಿ ಅಂತ ಮಾಡಬೇಕೇ ಹೊರತು ಅದಕ್ಕೆ ನಾವು ಅಂಟುಕೊಂಡು ಇರಬಾರದು. ಅದಕ್ಕೆ ನಾವು ಅಂಟ್ಕೊಂಡಿದ್ರೆ ನಾವು ಕರ್ಮ ಬಂಧನಕ್ಕೂ ಅಂಟ್ಕೊಂಡು ಇರಬೇಕಾಗತ್ತೆ. ಅದರಿಂದ ಅರ್ಜುನ ಒಂದು ನಿಮಿತ್ತ, ಹಾಗೆ ನಾವೆಲ್ಲ ಇಲ್ಲಿ ಒಂದು ನಿಮಿತ್ತ ಅನ್ನೋದನ್ನ ತಿಳ್ಕೊಳ್ಬೇಕು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾಪಿ ಯಥೋ ಯೋ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾಂ ಯತಿಷ್ಠ ಯುದ್ಧಸ್ಯ ಜೇತಾಸಿ ರಣೇ ಸಪತ್ನಾತ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು. ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಹರೇ ಕೃಷ್ಣ ಪ್ರಭುಜಿ. ಅವರೆಲ್ಲರೂ ಆಲ್ರೆಡಿ ನನ್ನಿಂದಲೇ ನಾಶವಾಗಿದ್ದಾರೆ ಅಂತ ಹೇಳ್ತಾನೆ. ಭೀಷ್ಮರು ಇರ್ಬೋದು, ದ್ರೋಣರು ಇರ್ಬೋದು, ಜಯದ್ರಥರು ಇರ್ಬೋದು, ಅವರಿಗೆಲ್ಲ ಮುಕ್ತ ಅಂದ್ರೆ ಮೋಕ್ಷ. ಅವನು ಭಗವಂತನಿಂದ ಅವರಿಗೆ ಈ ಶರೀರ ಬಿಟ್ಟು ಹೋಗುವಂಥದ್ದು, ಬೇರೆ ಕಡೆ ಜವಾಬ್ದಾರಿ ಅವನು ಏನು ಕೊಡ್ತಾನೋ ಅದನ್ನು ಅವರು ಮಾಡ್ತಾರೆ, ನಿರ್ವಹಿಸ್ತಾರೆ. ಇಲ್ಲಿಗೆ ಮುಗೀತವ್ರದ್ದು ರೋಲ್. ಅದರಿಂದ ಅವರೆಲ್ಲ ನನ್ನ ಹತ್ರ ನಾಶವಾಗಿದ್ದಾರೆ ಅಂದ್ರೆ ಶರೀರ ನಾಶವಾಗತ್ತೆ, ಅವರೆಲ್ಲರೂ ಮೋಕ್ಷವನ್ನು ಪಡಿತಾರೆ. ಅದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ನೀನು ಕೊಲ್ಲು ಅಂತ ಹೇಳ್ತಾನೆ. ಈ ಕೊಲ್ಲುವುದು ಅಂದ್ರೆ ಆ ಶರೀರದಿಂದ ಆತ್ಮವನ್ನು ಅಲ್ಲಿಂದ ಕಳಿಸುವಂತಹದ್ದು. ಹರೇ ಕೃಷ್ಣ. ಯಾರು ಓದ್ತೀರಾ? 2 ಶ್ಲೋಕ ಓದಿ, 35, 36. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲೂ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಹರೇ ಕೃಷ್ಣ ಬಾಬು. ಇಲ್ಲಿ ಸಂಜಯ್ ಹೇಳ್ತಾ ಇದ್ದಾನೆ, ಏನಿಗೆ? ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ದೇವೋತ್ತಮ ಪರಮಪುರುಷನ ಮಾತುಗಳನ್ನ ಕೇಳಿ ಅರ್ಜುನ ಏನ್ ಮಾಡ್ತಾನೆ, ಕೈ ಮುಗಿದುಕೊಂಡು ನಡುಗುತ್ತಾ ನಮಸ್ಕಾರ ಮಾಡಿ, ಅಂದ್ರೆ ಅಷ್ಟು ಹೇಳ್ತಾ ಇದ್ದಾನೆ. ಏನು, ಸಿದ್ಧರು ನಿಮಗೆ ಗೌರವಪೂರ್ವಕ ನಮಸ್ಕಾರವನ್ನ ಕೊಡ್ತಾರೆ, ರಾಕ್ಷಸರು ನಿನ್ನ ಹೆಸರು ಕೇಳಿಯೇ ಓಡ್ ಹೋಗ್ತಾರೆ ಕೆಲವು ಅಂತ ಹೇಳ್ತಾನೆ. ಅಂದ್ರೆ ಅವ್ರು ಹೋಗುವುದು ಸತ್ಯ. ಯಾಕೆ? ಇದೆಲ್ಲ ಆಗ್ಲೇಬೇಕಾದದ್ದು. ಯಾಕೆಂದ್ರೆ ಭಗವಂತನೇ, ಅವನೇ ಅತ್ಯಂತ. ಈಗ ನಮಗೆ ಕೃಷ್ಣ ನೋಡಿ, ನಿನ್ನ ಹೆಸರನ್ನು ಕೇಳಿ ಇಡೀ ವಿಶ್ವ ಸಂತೋಷ ಪಡತ್ತೆ. ನಮಗೆ ಭಗವಂತನ ಕೃಷ್ಣನ ಹೆಸರು ಕೇಳಿದಾಗ ಭಯ ಆಗತ್ತಾ?
ಇಲ್ಲ ಪ್ರಭುಜಿ. ಇಲ್ಲ. ಭಯ ಆಗೋದಿಲ್ಲ ಅಲ್ವಾ? ಮನಸ್ಸಿಗೆ ನಮ್ಗೆ ಖುಷಿ ಆಗತ್ತೆ. ಕೃಷ್ಣ ಯಾವಾಗ್ಲೂ ಅದೇ ರೀತಿಯಾಗಿ ತೋರಿಸ್ಕೊಂಡವನು. ಆದ್ರೆ ಅವನ ಈ ವಿಶ್ವರೂಪ ಮಾತ್ರ ಈ ತರ ಇದೆ ಬಿಟ್ರೆ ಅದರ ಇಲ್ಲ ಅಂದ್ರೆ ಅವನು ಶಾಂತ ರೂಪನೇ. ಅದರಿಂದ ಅವನ ಅಂತಹ ಸುಂದರ ರೂಪವನ್ನು ಅವನ ನವಯೌವನಂಚ ಸಂದರ್ಭ ಕೋಟಿ ಕಮನೀಯ, ಆ ರೀತಿಯಾಗಿ 1000 ಮನ್ಮಥರ ರೀತಿಯಲ್ಲಿ ಪ್ರಕಾಶಮಾನ ಅಂದಷ್ಟು ಸುಂದರವಾಗಿ ಕಾಣುವಂತವನು, ಕೋಟಿ ಸೂರ್ಯರ ಪ್ರಭೆಯನ್ನ ಹೊಂದಿರುವಂತವನು. ಆದ್ದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಯಾಕೆಂದ್ರೆ ಭಗವಂತ ಅನುರಾಗಗೊಳ್ಳುವುದಂದ್ರೆ ಏನು? ಅವನಿಗೆ ಪ್ರೀತಿ. ಅವನಲ್ಲಿ ಅಟ್ರಾಕ್ಟ್ ಆಗುವಂತಹದ್ದು, ಆಕರ್ಷಣೆಗೊಳ್ಳುವಂತಹದ್ದು ಅನುರಾಗ. ರಾಗ ಅಂದ್ರೆ ಅಟ್ರಾಕ್ಷನ್, ಅನುರಾಗ ಅಂದ್ರೆ ನಾವೇನು ಹೇಳ್ತೇವೆ ನೀವು ಪ್ರೀತಿ, ಆ ಪ್ರೀತಿ ಅಂದ್ರೆ ಏನು? ಮಾಧುರ್ಯ ಪ್ರೇಮ. ಭಗವಂತನಲ್ಲಿ ಮಾಧುರ್ಯ ಪ್ರೇಮವನ್ನ ಹೊಂತಾರೆ, ಅನುರಾಗ. ಸೊ ಸಿದ್ಧರು ಗೌರವಪೂರ್ವಕ ರಾಕ್ಷಸರಿಗೆ ಹೆದರು ಹೋಗ್ತಾರೆ ಅಂತ ಹೇಳ್ತಾನೆ. ಹಾಗೆ ನೆಕ್ಸ್ಟ್ 2 ಶ್ಲೋಕ ಯಾರಾದ್ರೂ ಓದಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನು, ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಏ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಹರೇ ಕೃಷ್ಣ. ಇಡೀ ವಿಶ್ವವನ್ನು ವ್ಯಾಪಿಸಿರ್ತಾನೆ. ಅವನ ಕುರಿತಾಗಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನ ಯಾಕೆ ನಾವೆಲ್ಲ ಮಾಡಬಾರ್ದು? ಅರ್ಪಿಸಲೇಬೇಕು. ಅಂದ್ರೆ ಅವನಿಗೆ ಮಾಡದೆ ಯಾರಿಗೆ ಮಾಡ್ತೀವಿ ನಾವು ಅನ್ನುವಂತಹದ್ದು ಅಲ್ವಾ? ಆದ್ರೆ ಅವನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ, ಎಲ್ಲಾ ಅಜೇಯನಾದ ಮೂಲ ನೀನು, ಎಲ್ಲಾ ಕಾರಣಗಳ ಕಾರಣ, ಸರ್ವ ಕಾರಣ ಕಾರಣಂ ಅಂತ ಹೇಳ್ತಾನೆ ಭಗವಂತ. ಎಲ್ಲಾ ಕಾರಣಗಳಿಗೂ ಕಾರಣ. ಆದ್ರಿಂದನೇ ನಾವು ಹೇಳುವಂತಹದ್ದು ಭಗವಂತ ಇಲ್ಲದೆ ಏನು ನಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಈ ಐಹಿಕ ಅಭಿವ್ಯಕ್ತಿ ಏನಿದೆ ಅದರ ಹೊರಗೆ ಇರುವಂತವನು. ಅದರಿಂದ ದೇವೋತ್ತಮ ಪರಪುರುಷ, ಪುರಾಣ ಪುರುಷ ನೀನು, ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ, ಎಲ್ಲವನ್ನ ತಿಳಿದವನು ನೀನು. ಅವನಿಗೆಲ್ಲ ಗೊತ್ತಿದೆ, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ನಾವು ಏನನ್ನ ಅರ್ಥ ಮಾಡ್ಕೊಳ್ಳಿ ಆಗೋದೆಲ್ಲ ಭಗವಂತನೇ. ಭೌತಿಕ ಗುಣಗಳನ್ನ ಮೀರಿದ ಪರಂಧಾಮ. ಈ ಭೌತಿಕ ಗುಣಗಳು ಸತ್ವ ರಜ ತಮೋ ಗುಣಗಳನ್ನು ಮೀರಿದಂತಹ ಪರಂಧಾಮ ಅವನು. ಆ ಒಂದು ಶಾಶ್ವತ ಧಾಮದಲ್ಲಿ ಇರುವಂತಹ ಆ ಶಾಶ್ವತ ಧಾಮವೇ ಅವನು. ಅದರಿಂದ ಹೇ ಅನಂತ ರೂಪ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ, ಬೇಡ್ಕೊಳ್ತಾನೆ ಅವನ ಹತ್ರ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾಧವ ಹೇ ಸಖೇತಿ, ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ, ಯಚ್ಚಾವಹ ಸಾರ್ಥ ಮಸತ್ಕೃತೋಸಿ, ವಿಹಾರಶಯ್ಯಾ ಸನಭೋಷಣೇಶು, ಏಕೋತ ವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ ನಾವಿಬ್ಬರು ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೆ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಅಚ್ಯುತನೆ ಅಂತ ಭಗವಂತನಿಗೆ ಹೇಳ್ತಾನೆ. ಅವನು ಚ್ಯುತಿ ಇಲ್ಲದೆ ಇರುವವನು. ಚ್ಯುತಿ ಅಂದ್ರೆ ಏನು? ಯಾವುದೇ ರೀತಿಯಾದಂತಹ ಒಂದು ಆಪಾದನೆ, ತಪ್ಪು ಏನು ಇಲ್ಲದೆ ಇರುವಂಥವನು ಚ್ಯುತಿ, ಅಪವಾದ ಇಲ್ಲದೆ ಇರುವಂಥವನು. ಸೊ ಆ ರೀತಿಯಾಗಿ ನಾವು ಹೇಳ್ಬೋದು. ಆತದ ಅಚ್ಯುತ ಅಂತ ಅವನನ್ನ ಕರೀತಾನೆ ಭಗವಂತನನ್ನ. ಇಲ್ಲಿ ಅವನು ಹೇಳ್ತಾನೆ, ನಾವಿಬ್ರು ಹೀಗೆ, ಅವನು ಗೆಳೆಯ ಅಲ್ವಾ, ಕೃಷ್ಣನ ಜೊತೆಗೆ ಆ ರೀತಿಯಾಗಿ ಓಡಾಡ್ಕೊಂಡು ಇರುವವನು ಅವನು ಗೆಳೆಯನಾಗಿ. ಸೊ ಎಲ್ಲಿ ನಾವೆಲ್ಲ ವನವಿಹಾರಕ್ಕೆ ಹೋದಾಗ ನನಗೆ ಎಷ್ಟೋ ಸಲ ನಾನು ಏನೋ ಅಪಹಾಸ್ಯ ಮಾಡಿದ್ದೇನೆ ನಿನಗೆ,
ಓ ಕೃಷ್ಣ, ಓ ಯಾದವ, ಓ ಗೆಳೆಯ ಅಂತೆಲ್ಲ ಕರೆದಿದ್ದೇನೆ. ಯಾಕಂದ್ರೆ ಈಗ ಅವನಿಗೆ ಒಂಥರ ಮುಜುಗರ, ಏನಪ್ಪ ನಾನು ಎಂತ ತಪ್ಪು ಮಾಡಿಬಿಟ್ಟಿದ್ದೇನೋ ಅನ್ನುವಂತಹದ್ದು. ಯಾಕೆಂದ್ರೆ ಈಗ ಅವನು ಯಾರು ಅನ್ನೋದು ಅವನಿಗೆ ಪೂರ್ತಿಯಾಗಿ ಅರ್ಥವಾಗ್ತಾ ಇದೆ. ಅದರಿಂದ ಆ ರೀತಿಯಾಗಿ ಅವನ್ನ ನೋಡಿ ಈಗ ಬೈಬಿಟ್ಟು ಹೀಗೆ ಒಂದೇ ಹಾಸಿಗೆಯಲ್ಲಿ ಅವರಿಬ್ರು ಮಲಗಿರ್ತಾರೆ ಗೆಳೆಯರಾಗಿ. ಸೊ ಆ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ, ನೋಡಿ ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ಎಷ್ಟೋ ಸಲ ನಿನಗೆ ಅಪಹಾಸ್ಯ ಮಾಡಿದ್ದೇನೆ, ಇದಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತಾನೆ. ಅದೃಷ್ಟಪೂರ್ವಂ ಪ್ರತಿಷ್ಠಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸಿದ್ಧ ದೇವೇಶ ಜಗನ್ನಿವಾಸ. ನಾನು ಹಿಂದೆ ಎಂದೂ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುವೆ, ಪ್ರಭುಗಳ ಪ್ರಭುವೆ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಧನ್ಯವಾದ ಪುರುಷ. ಈಗ ಅವನು ಕೇಳ್ತಾ ಇದ್ದಾನೆ, ಮತ್ತೆ ನಿನ್ನ ಮೂಲ ರೂಪಕ್ಕೆ ಬಾ. ನನಗೀಗ ವಿಶ್ವರೂಪ ನಿನ್ನ ನೋಡಿ ಸಂತೋಷ ಆಗಿದೆ, ಆದರೆ ಅದೇ ಸಮಯದಲ್ಲಿ ಭಯವೂ ಇದೆ. ಅದರಿಂದ ನೀನು ನಿನ್ನ ಮೂಲ ರೂಪಕ್ಕೆ ಬಾ ಅಂತ ಹೇಳ್ತಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟು ಅಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಹರೇ ಕೃಷ್ಣ. ಈಗ ನಾರಾಯಣನ ರೂಪವನ್ನ ನೋಡ್ಬೇಕು ತಾನು. ಈಗ ಚತುರ್ಭುಜ ರೂಪವನ್ನ ನೋಡ್ಬೇಕು ಅನ್ನುವಂತಹದನ್ನ ಅವನು ಇಲ್ಲಿ ಬೇಡ್ಕೊಳ್ತಾನೆ. ಅದು ನಾರಾಯಣನ ರೂಪ. ಅವನು ಸಹಸ್ರ ಭಾವವಾಗಿ ಇರುವಂತಹವನು, ಈ ಭಗವಂತನ ಅವ್ಯಕ್ತ ರೂಪ ಪರಮಾತ್ಮ. ಈಗ ಎಲ್ಲ ಒಂದೇ ಅಂಶದಲ್ಲಿ ಹರಡಿಕೊಂಡಿರುವಂತವನು. ಆ ಸಹಸ್ರ ಭಾವವೇ ವಿಶ್ವಮೂರ್ತಿಯೇ ಅಂತ ಭಗವಂತನನ್ನ ಕರೀತಾನೆ. ಕಿರೀಟಧಾರಿಯಾಗಿ ಗದೆ, ಕಿರೀಟವನ್ನ ಧರಿಸಿ ಗದೆ, ಚಕ್ರ, ಶಂಖ ಮತ್ತೆ ಪದ್ಮ, ಕಮಲದ ಹೂ, ಇವೆಲ್ಲವನ್ನ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡ್ಬೇಕು ಅಂತ ಹೇಳ್ತಾನೆ. ನ ವೇದ ಯಜ್ಞಾಧ್ಯಯನೈರ್ ನ ದಾನೈರ್ ನ ಚಕ್ರಿಯಾಭಿರ್ ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದೇನೇನ ಕುರು ಪ್ರವೀರ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಪ್ರಭು. ಐಹಿಕ ಪ್ರಪಂಚದಲ್ಲಿ ಯಾರೂ ಭಗವಂತನ ಈ ನಾರಾಯಣನ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ತಿಳ್ಕೊಳ್ಬಹುದು, ವೇದಾಧ್ಯಯನ ಮಾಡ್ಕೊಂಡು ನಾವು ಅದನ್ನ ನೋಡ್ಲಿಕ್ಕೆ ಆಗತ್ತೋ, ಅಥವಾ ಯಜ್ಞಗಳನ್ನ ಮಾಡ್ಕೊಂಡು ಆಗತ್ತೋ, ಅಥವಾ ದಾನಗಳನ್ನ ಮಾಡ್ಕೊಂಡು ಪುಣ್ಯಗಳನ್ನ ಪಡ್ಕೊಂಡು ಆಗತ್ತೋ, ಉಗ್ರ ತಪಸ್ಸಿನಿಂದ. ಆದ್ರೆ ಈ ಇಂತಹ ಅವನ ರೂಪವನ್ನ ಯಾರೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಈ ಯಾಕೆ ಉಗ್ರ ತಪಸ್ಸು ಇದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ಈ ರೂಪವನ್ನ ಅಂತ ಹೇಳ್ತಾನೆ ಅವನು. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲಾ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಈಗ ಅವನಿಗೆ ನಾರಾಯಣನ ರೂಪವನ್ನ ತೋರಿಸ್ತಾನೆ. ನಾರಾಯಣನ ರೂಪವನ್ನು ಈಗ ಅವನು ಹೇಳ್ತಾನೆ, ಎಲ್ಲ ನೀವು ವಾಪಸ್ ಶಾಂತವಾಗು, ನೀನು ನನ್ನ ಭಕ್ತನೇ ಅಂತ ಹೇಳಿ ಅವನಿಗೆ ಮೂಲ ನಾರಾಯಣನ ರೂಪವನ್ನ ತೋರಿಸ್ತಾನೆ. ನೆಕ್ಸ್ಟ್ ಹರೇ ಕೃಷ್ಣ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಈಗ ಅವನು ಮತ್ತೆ ವಾಪಸ್ಸು ಪಾರ್ಥಸಾರಥಿಯ ರೂಪಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಅವನು ಮತ್ತೆ ಅರ್ಜುನನಿಗೆ ಅವಾಗ ಧೈರ್ಯ ಕೊಡ್ತಾನೆ.
ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ನೆಕ್ಸ್ಟ್ ಓದಿ ಮಾತಾಡಿ. ದೇವೋತ್ತಮ ಪರಮಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಹರೇ ಕೃಷ್ಣ. ಇಲ್ಲಿ ಅರ್ಜುನ ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನ ಅಂದ್ರೆ ಅವನಿಗೆ ಸಮಾಧಾನ ಆಗತ್ತೆ. ಈಗ ಮತ್ತೆ ಕೃಷ್ಣ, ನಾವು ಕೃಷ್ಣನನ್ನ ಹೇಗೆ ನೋಡೋದು? ಹೀಗೆ ನೋಡೋದು ಹೀಗೆ ನೋಡೋದು. ಆ ರೀತಿಯಾಗಿ ನೋಡಿದಾಗ ನಮ್ಗೆ ಕೃಷ್ಣ ಇಲ್ಲ ಅಂದ್ರೆ ಕೃಷ್ಣನ ಉಗ್ರ ರೂಪವನ್ನು ಈಗ ನಾವು ಅದೇ ಕಾಳಿನೋ ದುರ್ಗೆನೋ ಅವರನ್ನ ನಾವು ಹೇಗೆ ಭಾವಿಸ್ತೇವೆ ಅಲ್ವಾ? ಉಗ್ರ ಸ್ವರೂಪ ನರಸಿಂಹನನ್ನ ನಾವು ಇಷ್ಟು ಸುಂದರವಾಗಿ ನೋಡ್ತೀವ? ಇಲ್ಲ. ಆದ್ರೆ ಕೃಷ್ಣ ಅಂದ ತಕ್ಷಣ ಮನಸ್ಸಿಗೆ ಹಿತ, ಅವನು ಒಂಥರ ಆಕರ್ಷಣೆ ಅಲ್ವಾ? ಆ ರೀತಿಯಾಗಿ ಅವನು ಸಮಾಧಾನ ಆಗತ್ತೆ ಅವನಿಗೆ. ಅವನ ಆ ಮೂಲ ರೂಪವನ್ನ, ಅವನು ಮಾನವ ಸದೃಶ ರೂಪ, ಭಗವಂತನ ಸುಂದರವಾದಂತಹ ಮಾನವ ಸದೃಶ ರೂಪ, ಅದನ್ನ ನೋಡಿ ಅವನಿಗೆ ಬಹಳ ಸಂತೋಷವಾಗತ್ತೆ. ಮತ್ತೆ ದೇವೋತ್ತಮ ಪರಮಪುರುಷ ಹೇಳ್ತಾನೆ, ಭಗವಂತ ಹೇಳ್ತಾನೆ ಅವನಿಗೆ, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತೀರಿ ಈ ರೂಪವನ್ನು ಕಾಣುವುದು ಬಹು ಕಷ್ಟ. ಯಾಕೆಂದ್ರೆ ಈಗ ನೋಡಿ, ಯಾರೋ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ, ಅವರು ಉದಾಹರಣೆಗೆ ನಾವು ನಮ್ಮ ಪ್ರಧಾನಮಂತ್ರಿಯನ್ನೇ ತೆಗೆದುಕೊಳ್ಳೋಣ. ನಮಗೆ ಈ ಪ್ರಧಾನಮಂತ್ರಿಗಳು ಮೊದಲು ಒಬ್ಬ ನಾರ್ಮಲ್ ವ್ಯಕ್ತಿ, ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲೇ. ಆದ್ರೆ ಅವ್ರು ಎಲ್ಲೋ ನಮ್ಮ ಎದುರುಗಡೆ ಬರ್ತಾರೆ, ಅವರು ಪ್ರಧಾನಮಂತ್ರಿ ಅಂತ ಗೊತ್ತಿರಲ್ಲ, ಅಥವಾ ಯಾವುದೋ ಬೇರೆ ದೇಶದ ಅಧ್ಯಕ್ಷರು ಇರ್ಬೋದು. ಹೀಗೆ ನಮ್ಮ ಎದುರುಗಡೆ ಸಿಂಪಲ್ ಆಗಿ ಓಡಾಡ್ಕೊಂಡಿದ್ದಾಗ ಸಡನ್ ಆಗಿ ನಮ್ಗೆ ಗೊತ್ತಿರಲ್ಲ. ಆದ್ರೆ ನಾವು ಯಾವಾಗ ಅವರನ್ನ ಪ್ರಧಾನಿ ಅಂತ ಅರ್ಥ ಮಾಡ್ಕೊಳ್ತೇವೋ, ನಮ್ಗೆ ಅರ್ಥವಾಗತ್ತೋ, ತಿಳಿಯತ್ತೋ, ಆಗ ನಾವು ಅವರನ್ನು ನೋಡುವ ರೀತಿನೇ ಬೇರೆ ಅಲ್ವಾ? ಸೊ ಅದರಿಂದ ಕೃಷ್ಣನನ್ನ ಈ ದ್ವಾಪರಾಯುಗದ ಅವತಾರದಲ್ಲಿ ಬಹಳ ಜನ ನೋಡಿದ್ದಾರೆ, ಆದ್ರೆ ಎಲ್ಲರಿಗೂ ಅವನು ಭಗವಂತ ಅನ್ನೋದು ಗೊತ್ತಿಲ್ಲ. ಸೊ ಅದರಿಂದ ಅವನನ್ನ ತನ್ನ ರೂಪವನ್ನ ನೋಡುವುದು ಬಹಳ ಕಷ್ಟ. ಈ ರೀತಿಯಾಗಿ ಅವನು ಇದನ್ನ ಸಹಿತ ಎಲ್ಲರೂ ಅವನನ್ನ ಭಗವಂತ ಅಂತ ನೋಡುವುದು ಬಹಳ ಕಷ್ಟ. ಅದಕ್ಕೆ ಜ್ಞಾನ ಬೇಕು. ಭಗವಂತನನ್ನು ನೋಡೋದಕ್ಕೆ ನಮ್ಮ ಅಂತರ್ಚಕ್ಷು ತೆರೆದಿರಬೇಕು, ಆಗ ಅವನು ಭಗವಂತ ಅನ್ನೋದು ನಮಗೆ ಅರ್ಥ ಆಗತ್ತೆ. ಅದರಿಂದ ಈ ಪ್ರಿಯವಾದ ಈ ರೂಪವನ್ನು ಕಾಣಲಿಕ್ಕೆ ಎಲ್ಲರೂ ಹಂಬಲಿಸ್ತಾರೆ. ದೇವತೆಗಳೂ ಸಹ, ಅವರಿಗೂ ಸಹಿತ ಇದು ಅಷ್ಟು ಸುಲಭವಾಗಿ ಕಾಣುವಂತಹ ರೂಪ ಅಲ್ಲ ಅನ್ನೋದನ್ನ ಹೇಳ್ತಾನೆ. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹವೇಮ ವಿದೋರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಹರೇ ಕೃಷ್ಣ ಪ್ರಭುಜಿ. ಇದಕ್ಕೆ ಭಗವಂತನನ್ನ ನಾವು ನೋಡಿದ ತಕ್ಷಣ ಅವನು ಭಗವಂತ ಅಂತ ಅರ್ಥ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಹೇಳ್ತಾನೆ ಅವನಿಗೆ, ಭಗವಂತನನ್ನು ನೋಡ್ಲಿಕ್ಕೆ ಏಕಚಿತ್ತದ ಭಕ್ತಿ ಸೇವೆ, ಒಂದೇ ಮನಸ್ಸು ಅನ್ನುವಂಥದ್ದು ಪೂರ್ತಿಯಾಗಿ ಕೃಷ್ಣನಲ್ಲಿ ನೆಲೆಸಿರಬೇಕು. ಆ ರೀತಿಯಾಗಿ ನೆಲೆಸಿದಾಗ ಮಾತ್ರ ಈಗ ನಮ್ಮ ಎದುರುಗಡೆ ಭಗವಂತ ನಿಂತುಕೊಂಡ್ರೆ ನಾವು ಅವನನ್ನ ಭಗವಂತ ಅಂತ ಗುರ್ತ ಹಿಡಿಬಹುದು, ಅವನನ್ನ ಐಡೆಂಟಿಫೈ ಮಾಡ್ಬೋದು. ನಾವು ನಮ್ಮ ಮನಸ್ಸು ಚಂಚಲವಾಗಿ ಎಲ್ಲ ಕಡೆ ಹರಡ್ಕೊಂಡಿದ್ದಾವಾಗ ನಾವು ದೇವರನ್ನ ನೋಡುದು ಎಲ್ಲಿಂದ? ಭಗವಂತನ ನೋಡುದು ಎಲ್ಲಿಂದ? ಸೊ ಈ ಬಹು ಶಾಖೆಗಳನ್ನು ಹೊಂದಿರುವಂತಹ ಈ ಮನಸ್ಸನ್ನ ನಾವು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ಅಭ್ಯಾಸ ಏನಂತ ಕೊಂತೆ, ಅಭ್ಯಾಸ ಮಾತ್ರದಿಂದ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ 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 ಆ ಮನಸ್ಸನ್ನು ಏಕಚಿತ್ತದಿಂದ, ಅಂದ್ರೆ ನಾವು ಅವನನ್ನು ನೋಡ್ಬೇಕು. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನ ನೀನು ಆವಾಗ ನಮಗೆ ಭಗವಂತ ಕರುಣಿಸ್ತಾನೆ. ಏನನ್ನ? ಅವನ ರಹಸ್ಯಗಳನ್ನ ತಿಳಿಯುವಂತಹದ್ದು, ಇನ್ನೂ ಹೆಚ್ಚು ಹೆಚ್ಚು ನಾವು ಅವನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆದ್ರಿಂದ ಯಾರು ಜ್ಞಾನಿಗಳಿದ್ದಾರೆ, ಯಾರು ತಿಳಿದಿದ್ದಾರೆ, ಅವರನ್ನ ನೋಡಿದ್ರೆ ನಮ್ಗೆ ಏನೋ ಒಂಥರ ಕಾಂತಿ ಅಲ್ವಾ, ಏನೋ ಒಂಥರ ಆ ಒಂದು ಇದಿರತ್ತೆ, ಪ್ರಕಾಶ ಇರತ್ತೆ. ಅವರ ನೋಡಿದ ತಕ್ಷಣ ನೀವು ನೋಡ್ಬೋದು, ಕೆಲವರು ಜ್ಞಾನಿಗಳು ಸಾಧನೆಯ ಹಾದಿಯಲ್ಲಿರುವವರು,
ಆದರೆ ನಮ್ಮ ಥರ ಅಲ್ಲ, ಏನೋ ಒಂದು ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ಇರ್ತಾರೆ. ಆ ಭಗವಂತನ ಕುರಿತು ಎಷ್ಟು ಸೌಮ್ಯವಾಗಿರ್ತಾರೆ ಅವರು. ಯಾವ ಅಹಂಕಾರ ಇರಲ್ಲ, ಯಾವ ಒಂದು ಭಯ ಇರಲ್ಲ. ಭಯ ಕ್ರೋಧಾಭಿವರ್ಜಿತ, ಇದನ್ನ ಭಗವಂತನ ಭಯ ಇರಲ್ಲ. ಶಾಂತವಾಗಿ ಶಾಶ್ವತವಾದಂತಹ ಆ ಶಾಂತಿ ಅವರಲ್ಲಿ ಕಾಣುತ್ತೆ. ಆ ಮುಖ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಹೌದಲ್ಲ? ಆ ರೀತಿಯಾದಂತಹ ಜ್ಞಾನಿಗಳನ್ನ ನಾವು ನೋಡಿದಾಗ ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಆ ರೀತಿಯಾಗಿ ರಹಸ್ಯ ಅನ್ಸೋ ಅವರು ಭಗವಂತ ನೋಡಿ ಅಷ್ಟು ಅವನಲ್ಲಿ ವಿನಾಕಾರಣ ಆ ಥರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವನ ಪ್ರೇರಣೆಯ ಮೇಲೆ. ಭಗವಂತ ಅಂದ್ರೆ ಅಷ್ಟು ಅವರಿಗೆ ಪ್ರೀತಿ. ಆದ್ರಿಂದ ಅಂತಹ ರಹಸ್ಯಗಳನ್ನು ನಾವು ಪ್ರವೇಶ ಪಡ್ಬೋದು. ಮತ್ಕರ್ಮ ಕೃನ್ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಶು ಯಸ್ಸಮ ವೇತಿ ಪಾಂಡವ. ಪ್ರಿಯ ಅರ್ಜುನ, ಅರ್ಜುನ, ಕಾಮ್ಯಕರ್ಮ ಆತ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲ್ಮಶದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು, ಯಾರು ನನಗಾಗಿ ಕರ್ಮಗಳನ್ನು ಮಾಡುವವನು, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಹರೇ ಕೃಷ್ಣ ಪ್ರಭುಜಿ. ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತನಾಗಬೇಕು. ಈ ಕಲಾ ಅಂದ್ರೆ ಏನು? ಇದು ಒಂಥರ ನಮ್ಮ ಇದು ನಾವೇನು ಹೇಳ್ತೀವಲ್ಲ, ಈ ಒಂದು ದಾಗ್ ಅಥವಾ ಕಲೆ, ಅದರಿಂದ ನಾವು ಮುಕ್ತರಾಗಬೇಕು. ಈ ಕಲೆ ಅನ್ನೋದು ಅಂದ್ರೆ ಇದು ನಮಗೆ ಒಳ್ಳೇದಲ್ಲ ಅಂತ. ಅದರಿಂದ ಕಾಮ್ಯಕರ್ಮ ಮತ್ತು ಊಹಾತ್ಮಕ ಚಿಂತನೆ. ಕಾಮ್ಯಕರ್ಮ ಅಂದ್ರೆ ಏನು? ಫಲಾಪೇಕ್ಷಿತ ಕರ್ಮ. ಫಲಾಪೇಕ್ಷಿತ ಕರ್ಮ ಅಂದ್ರೆ ನಾವು ನಮ್ಮ ಇಂದ್ರಿಯ ತೃಪ್ತಿಗೆ ಮಾಡುವಂತಹ ಕೆಲಸ. ಊಹಾತ್ಮಕ ಚಿಂತನೆ ಅಂದ್ರೆ ನಮ್ಮ ಮನಸ್ಸಿಗೆ ಬಂದಂಗೆ ಚಿಂತೆ ಮಾಡೋದು, ಆಲೋಚನೆ ಮಾಡೋದು, ಮತ್ತು ಅದನ್ನೇ ಸರಿ ಅಂತ ನಾವು ಇದು ಮಾಡೋದು. ಆದರೆ ಅದೆರಡರಿಂದ ನಾವು ಮುಕ್ತರಾಗಬೇಕು. ನಾವು ಚಿಂತನೆಯನ್ನ ಊಹಾತ್ಮಕ ಚಿಂತನೆ ಮಾಡೋಕ್ಕಿಂತ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ, ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೋ, ಸೊ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ತಾರೆ. ಸೊ ಭಗವಂತನನ್ನ ಅವನು ಬಿಟ್ಟರೆ ಬೇರೆ ಇಲ್ಲ ಅಂತ ನಾವು ತಿಳ್ಕೊಳ್ಳುವಂಥದ್ದು. ಅವನೇ ನಮ್ಮ ನಿಜವಾದ ಗುರಿ ಅನ್ನುವಂಥದ್ದು ನಾವು ತಿಳುವ ಅಂತಹ. ಮತ್ತು ಎಲ್ಲಾ ಜೀವಿಗಳ ಮಿತ್ರರು, ಪ್ರತಿಯೊಂದು ಜೀವಿಯು ಭಗವಂತನಿಂದ ಪ್ರತ್ಯೇಕಗೊಂಡಂತಹ ವಿಭಿನ್ನ ಅಂಶ. ಅವನು ಹೇಳ್ತಾನೆ ತನ್ನ ವೈಭವದ ಕಿಡಿ. ಸೊ ಆ ರೀತಿಯಾಗಿ ಎಲ್ಲವೂ, ಪ್ರತಿಯೊಂದು ಜೀವಿಯು ಶರೀರ ಮಾತ್ರ ಬೇರೆ. ಅಲ್ಲಿ ಜೀವಿ ಎಲ್ಲಿಂದ ಬಂದಿದ್ದಾನೆ ಅಂತ, ಅವನ ಆ ಶರೀರ ಹೇಗೆ ಬರುತ್ತೆ? ಹಿಂದೆ ಮಾಡಿದ ಕರ್ಮಫಲಗಳ ಆಧಾರದ ಮೇಲೆ. ಸೊ ಆದ್ರಿಂದ ನಾವು ಯಾವುದಾದ್ರೂ ಒಂದು ಜೀವಿ ಚಿಕ್ಕದು ದೊಡ್ಡದು ಆ ರೀತಿಯಾದಂತಹ ನಮ್ಮ ದೃಷ್ಟಿಯನ್ನ ನಾವು ಸರಿ ಮಾಡ್ಕೊಳ್ಬೇಕು. ಇದನ್ನ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಭಗವಂತ ಹೇಳ್ತೀವಿ. ಇದೆಲ್ಲ ಆಗತ್ತೆ ಭಕ್ತಿಯನ್ನ ಮಾಡ್ತಾ ಮಾಡ್ತಾ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ನಾವು ಖಂಡಿತವಾಗಿಯೂ ಈ ಒಂದು ಭಗವಂತ ಏನು ಹೇಳಿದ್ದಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನ ನಾವು ಅಂದ್ರೆ ಅವನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಬೋದು. ಮತ್ತೆ ಭಕ್ತಿ ಮಾರ್ಗದಲ್ಲಿ ನಾವು ಭಕ್ತಿಯನ್ನ ಅವನು ಹೇಳಿದ ಹಾಗೆ ಅದನ್ನು ನಾವು ಸುಲಭವಾಗಿ ಅನುಷ್ಠಾನ ಮಾಡಬಹುದು ಅನ್ನೋದನ್ನ ಹೇಳ್ತಾನೆ. ಈ ರೀತಿಯಾಗಿ ಭಗವಂತನ ವಿಶ್ವರೂಪ ದರ್ಶನಕ್ಕೆ ಜೈ. ಸೊ ಭಗವಂತ ತನ್ನ ವಿಶ್ವರೂಪವನ್ನ ತೋರಿಸಿ, ಕೊನೆಗೆ ನಾರಾಯಣನ ರೂಪವನ್ನ ತೋರಿಸಿ, ತನ್ನ ಮೂಲ ರೂಪಕ್ಕೆ ಬಂದು ಹೇಳ್ತಾನೆ, ಈ ಮೂಲ ರೂಪವನ್ನು ಸಹಿತ ಎಲ್ರಿಗೂ ನೋಡ್ಲಿಕ್ಕೆ ಸಿಗುವಂತಹದ್ದಲ್ಲ ಅನ್ನೋದನ್ನ ಹೇಳ್ತಾನೆ. ಮತ್ತು ಭಗವಂತನನ್ನು ನಾವು ನೋಡ್ಬೇಕಂದ್ರೆ ಭಗವಂತನ ನಾವು ಪರಿಶುದ್ಧ ಭಕ್ತಿ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸ್ವಲ್ಪ ಲೇಟ್ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಎಷ್ಟೊಂದಿದೆ ಅಲ್ವಾ ತಿಳ್ಕೊಳ್ಳಿಕ್ಕೆ ಭಗವಂತನ ಬಗ್ಗೆ. ನೋಡಿ, ಭಗವದ್ಗೀತೆಯನ್ನ ಪ್ರತಿ ಕ್ಲಾಸ್ ಮಾಡುವಾಗ್ಲೂ ನನಗೆ ಹೊಸ ಹೊಸ ಅರ್ಥ ಅದರಿಂದ ಸಿಗತ್ತೆ. ಮತ್ತೆ ಪ್ರತಿ ಸಲ ಓದ್ದಾಗ್ಲೂ ನಮಗೆ ಅದರಿಂದ ಹೊಸ ಹೊಸದು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಅಂದ್ರೆ ಅವನ ಬಗ್ಗೆ ಇನ್ನೊಂದಿಷ್ಟು ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸನ್ನೇ ಕಡಿವಾಣ ಹಾಕ್ಲಿಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಸಿಗತ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗೇನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ನಾವು ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ, ಆಮೇಲೆ ಕ್ಲಾಸನ್ನು ಎಂಡ್ ಮಾಡೋಣ. ಹರೇ ಕೃಷ್ಣ. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ
हरे कृष्ण 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 हरे हरे राम 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 हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण कृष्ण हरे 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 राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण कृष्ण हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण कृष्ण हरे 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 राम राम हरे हरे कृष्ण कृष्ण हरे हरे राम हरे हरे कृष्ण 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 हरे 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 राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे 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 राम राम हरे हरे कृष्ण 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 हरे हरे राम हरे हरे कृष्ण कृष्ण हरे 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 राम राम हरे हरे कृष्ण 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 हरे हरे राम हरे 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 कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण 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 हरे हरे राम राम हरे हरे कृष्ण कृष्ण हरे 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 राम राम हरे हरे कृष्ण कृष्ण हरे हरे राम हरे हरे वाञ्छाकल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागले ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಇರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ನಾಳೆ ಭೇಟಿಯಾಗೋಣ ಭಕ್ತಿ ಹರೇ ಸೇವೆಯ ಕೃಷ್ಣ ಪ್ರಭು ಥ್ಯಾಂಕ್ ಯು ಕೊನೆಯ ಅಧ್ಯಾಯ ಹರೇ ಕೃಷ್ಣ ಧನ್ಯವಾದಗಳು ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು ಹರೇ ಕೃಷ್ಣ ಪ್ರಭು